ಅಚ್ಚುಕಟ್ಟಾಗಿ ಮೇಡಮ್ ಸೆಕ್ರೆಟರಿ ಅವರು ಕಳಿಸ್ತಾ ಇರುವಂಥದ್ದನ್ನು ಕೂಡ ನೋಡಿದ್ದೇನೆ. ನಿಜಕ್ಕೂ ಇದೊಂದು ಒಳ್ಳೆಯ ಟೀಮ್ ವರ್ಕ್ ಆಗ್ತಾ ಇದೆ JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕದಲ್ಲಿ. ಇದೇ ರೀತಿಯಲ್ಲಿ ಈ ಮಂಗಳ ಗಂಗೋತ್ರಿ ಘಟಕದ ಒಂದು ಏನು ಹೆಸರು ಇದೆ, ನಾನು ಈಗಾಗಲೇ ಹೇಳಿದಾಗೆ ಬಹಳಷ್ಟು ಹಿರಿಯ ಘಟಕಗಳಲ್ಲಿ ಈ ಘಟಕವು ಕೂಡ ಒಂದು. ಮಧ್ಯಂತರದಲ್ಲಿ ಡಿಸ್ಕಂಟಿನ್ಯೂ ಆದರೂ ಕೂಡ ಮಂಗಳ ಗಂಗೋತ್ರಿ ಕೊಣಜೆ ಅಂದರೆ ವಲಯದ ಅನೇಕ ಪೂರ್ವ ಹಿರಿಯ ವಲಯಾಧ್ಯಕ್ಷರಿಗೆ ವಿಶೇಷ ಗೌರವವಿದೆ. ಹಾಗೂ ಇವತ್ತು ಈ ಘಟಕಕ್ಕೆ ಬರಬೇಕಾದ್ರೆ ಈ ಘಟಕದ ಇತಿಹಾಸವನ್ನು ಕೂಡ ನಮ್ಮ ಹಿರಿಯ ಪೂರ್ವ ವಲಯಾಧ್ಯಕ್ಷರಲ್ಲಿ ಕೇಳಿಕೊಂಡಾಗ ಸಾಕಷ್ಟು ವಿಚಾರವನ್ನು ಕೇಳಿ ತಿಳಿದುಕೊಂಡೆ. ಇದೇ ಭಾಗಕ್ಕೆ, ಕೊಣಜೆ ಭಾಗಕ್ಕೆ 15 ವರ್ಷದ ಕೆಳಗೆ ನಾನು ಸಾಕಷ್ಟು ಬಾರಿ ಬಂದಿದ್ದೆ. ಏಕೆಂದರೆ ನನ್ನ ಇಂಟ್ರಡಕ್ಷನ್ ಹೇಳಬೇಕಾದ್ರೆ ಹೇಳಿದರು 2004-05ರಲ್ಲಿ ಕಾಲೇಜ್ ಫೈನಲ್ ಇಯರ್ ಕುಂದಾಪುರ ಬಂಡರ್ಕರ್ಸ್ ಕಾಲೇಜಿನ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದಾಗ ಒಂದು ಮ್ಯಾಂಗ್ಳೂರು ಯೂನಿವರ್ಸಿಟಿ ಆಲ್ ಕಾಲೇಜ್ ಯೂನಿಯನ್ನಿನ ಪ್ರೆಸಿಡೆಂಟ್ಶಿಪ್ಪಿಗೆ ಕಂಟೆಸ್ಟ್ ಮಾಡಿದ್ದೆ. ಆ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಆಲ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ದೆ. ಅನೇಕ ಬಾರಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದ ನೆನಪು ಈ ದಿವಸ ಆಯಿತು. ಸೊ ಇಷ್ಟು ಹೇಳ್ತಾ, ಇಲ್ಲಿ ಅನೇಕ JCಯೇತರರು ಇದ್ದಾರೆ. ಕೆಲವೊಂದು JC ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, JCI ಅಂದರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. JCI ಭಾರತದಲ್ಲಿ ಒಟ್ಟು 25 ವಲಯಗಳು ಇದೆ. ಅದರಲ್ಲಿ ಒಂದು ವಲಯ 15. ಆ ವಲಯ 15ಕ್ಕೆ ನಾನು ವಲಯಾಧ್ಯಕ್ಷನಾಗಿ ಇರ್ತೇನೆ. ಅದೇ ರೀತಿಯಲ್ಲಿ 25 ವಲಯಗಳಿಗೆ 5 ಜನ ರಾಷ್ಟ್ರೀಯ ಉಪಾಧ್ಯಕ್ಷರುಗಳು ಇರ್ತಾರೆ. ಓರ್ವ ರಾಷ್ಟ್ರಾಧ್ಯಕ್ಷರು ಕೂಡ ಇರ್ತಾರೆ. ಅದನ್ನು ನಾವು ವಲಯ ಮಟ್ಟದಲ್ಲಿ ಯೋಚನೆ ಮಾಡೋದಾದರೆ JCI ಭಾರತದಲ್ಲಿ ಒಟ್ಟು 50,000ಕ್ಕೂ ಮಿಕ್ಕಿ ನಾವು ಸದಸ್ಯರು ಇರ್ತೇವೆ. ವಲಯಕ್ಕೆ ಬಂದಾಗ ವಲಯ 15 ನಮ್ಮ ಕರ್ನಾಟಕದ 3 ಜಿಲ್ಲೆಗಳನ್ನು ಒಳಗೊಂಡಿರ್ತದೆ. ವಿಶೇಷವಾಗಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ. ಈ 3 ಜಿಲ್ಲೆಗಳಲ್ಲಿ ನಾವು 2,500ಕ್ಕೂ ಹೆಚ್ಚು ಅಧಿಕೃತ ಸದಸ್ಯರುಗಳು ಇದ್ದೇವೆ. 7 ಮಂದಿ ವಲಯ ಉಪಾಧ್ಯಕ್ಷರುಗಳು ಇದ್ದಾರೆ. ಅದರಲ್ಲಿ ರೀಜನ್ D ವಲಯದ ಉಪಾಧ್ಯಕ್ಷರು JCI ಸೆನೆಟರ್ ಲೋಕೇಶ್ ರೈ ಅವರು. ಹಾಗೂ ಈ ವರ್ಷ 70ಕ್ಕೂ ಅಧಿಕ ಘಟಕಗಳು ನಮ್ಮ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಒಂದು JCI ಮಂಗಳ ಗಂಗೋತ್ರಿ ಕೊಣಜೆ ಘಟಕ ಕೂಡ ಹೌದು. ಹಾಗೂ ಈ ದಿವಸ ವಲಯಾಧ್ಯಕ್ಷನ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಬಹಳ ಚಂದ ರೀತಿಯಲ್ಲಿ, ಭಾಳ ಖುಷಿಯಾಗಿರುವ ವಿಚಾರ ಏನಂದರೆ ಅಧ್ಯಕ್ಷರು ಗುರುತಿಸಿರುವಂಥ ವಿದ್ಯಾರ್ಥಿಗಳು. ಇದೊಂದು ಅವರಿಗೆ ಒಂದು ಸ್ಟಾರ್ಟಪ್ ಅಥವಾ ಒಂದು ಮೋಟಿವೇಶನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಒಂದು ರೆಕಗ್ನಿಷನಿಂದ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಇಲ್ಲಿರುವ ಎಲ್ಲ ಘಟಕದ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಗೌರವಾನ್ವಿತ ಪೂರ್ವಾಧ್ಯಕ್ಷರಿಗೆ ವಿಶೇಷವಾಗಿ ನನ್ನ ಅಭಿವಂದನೆಗಳನ್ನು ಸಲ್ಲಿಸಿ, ಘಟಕದ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನಾಡಿ ನಮ್ಮ ಘಟಕಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ, ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ಪೂರ್ವಾಧ್ಯಕ್ಷರನ್ನು ಪ್ರೋತ್ಸಾಹಿಸಿದ ಮಾತನಾಡಿದಂಥ ನಮ್ಮ ವಲಯಾಧ್ಯಕ್ಷರಾದಂಥ JFM ಖಾತೆ ಸರ್ ಅವರಿಗೆ ಒಂದು ಪ್ರತಿಮಾ ಹೆಬ್ಬಾರ್ ಇವರು ನೀಡಲಿಕ್ಕೆ ಇದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ವಲಯಾಧ್ಯಕ್ಷರಾದಂಥ JC ಕಾರ್ತಿಕೇಯ ಮಧ್ಯಸ್ಥ ಇವರು ಆಗಮಿಸಿದ್ದಾರೆ. ಇವರು ನಮಗೆ ಬಹಳ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿ ನಮ್ಮನ್ನು ಇನ್ನೂ ಸಹ ಬೂಸ್ಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ವಲಯ ಉಪಾಧ್ಯಕ್ಷರಾದ JC ಸೆನೆಟರ್ ಲೋಕೇಶ್ ರೈ ಇವರು ಆಗಮಿಸಿದ್ದಾರೆ. ಇವರು ಯಾವಾಗಲೂ ಸಹ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮ ಈ ಘಟಕ ಮುಂದುವರಿಯುವಲ್ಲಿ ತುಂಬ ಸಹಕಾರ ನೀಡಿರುತ್ತಾರೆ. ಇವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಲಯ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಜೆ.ಸಿ. ಶೇಷಗಿರಿ ನಾಯ್ಕ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂತ ಹೇಳ್ಬೋದು, ನಮ್ಮ ಈ ಜೆ.ಸಿ. ಘಟಕದ ಅಧ್ಯಕ್ಷರಾದ ಜೆ.ಸಿ. ಫ್ರಾನ್ಸಿಸ್ ಕುಟಿನೋ, ಅಧ್ಯಕ್ಷರು ಮಂಗಳ ಗಂಗೋತ್ರಿ, ಕೋಣಾಜೆ ಘಟಕ. ಯಾವುದೇ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಕ್ಲಪ್ತತೆಯಲ್ಲಿ ನಡೆಸಿಕೊಡುವಂಥದ್ದು ಇವರದ್ದು ವಿಶೇಷತೆ. ಇವರು ನಮಗೆ ಉತ್ತಮ ಮಾರ್ಗದರ್ಶಕರಾಗಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಈ ಸಪ್ತಾಹಕ್ಕೆ ಇಂದಿನಿಂದ ನಮ್ಮದು ಪ್ರಾರಂಭ, ಜೆ.ಸಿ. ಸಪ್ತಾಹ. ಇದನ್ನು ಆಯೋಜಿಸಿದಂತಹ ಹಾಗೂ ನಮಗೆ ಯಾವಾಗಲೂ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುತ್ತಾ ಇರುವಂತಹ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಜೆ.ಸಿ. ಮಂಗಳ ಗಂಗೋತ್ರಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಘಟಕಾಧ್ಯಕ್ಷರು ಹಾಗೂ ಎಲ್ಲ ಪೂರ್ವ ಅಧ್ಯಕ್ಷರ ಪರವಾಗಿ ಘಟಕದ ಸ್ಥಾಪಕ ಅಧ್ಯಕ್ಷರು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉದ್ಘಾಟಕರಾದಂತಹ ನಮ್ಮ ನೆಚ್ಚಿನ ಈ ಪರಿಸರದ ನಮ್ಮೆಲ್ಲರ ಆತ್ಮೀಯರು, ನಮಗೆಲ್ಲರೂ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಯುವ ಜನತೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ PS ಎಡಪಡಿತ ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಕೊಣಾಜೆ, ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಕಾರ್ಯಕ್ರಮ ನಮ್ಮ ಮಾನ್ಯ ಕುಲಪತಿಗಳು ನಮ್ಮ ವೇದಿಕೆಯಲ್ಲಿರುವುದು ನಮಗೆಲ್ಲರಿಗೂ ಹೆಮ್ಮೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ JFM ಕಾರ್ತಿಕ ಮಧ್ಯಸ್ಥ ಸರ್, ವಲಯಾಧ್ಯಕ್ಷರು, ಅದೇ ರೀತಿ ನಮ್ಮ ಈ ಜೆ.ಸಿ. ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆದು ಹಿಮ್ಮೆಟ್ಟಿಸಿ ನಿಲ್ಲಿಸಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಎಲ್ಲ ಘಟಕಗಳು ಉತ್ತಮ ಕಾರ್ಯಶೀಲವಾಗಿ ಮಾಡಲಿಕ್ಕೆ ನಮ್ಮ ಕಾರ್ತಿಕ ಮಧ್ಯಸ್ಥರು ಕಾರಣಕರ್ತರಾಗಿದ್ದಾರೆ. ಇವರನ್ನು ಈ ಗಂಗೋತ್ರಿ ಉತ್ಸವ ಜೆ.ಸಿ. ವೀಕ್ ಇದರ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪ್ರತಿಮಾ ಮೇಡಮ್ ಅವರು ಹೂವನ್ನು ನೀಡಿ ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ವಲಯಾಧ್ಯಕ್ಷರಿಗೆ ನಳಿನಿ ಮೇಡಮ್ ವಲಯಾಧ್ಯಕ್ಷರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಲೋಕೇಶ್ ಅವರಿಗೆ. ಇದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ, ವ್ಯಕ್ತಿತ್ವ ವಿಕಸನ ಸಂಸ್ಥೆ. ನಾವು ಸರಿಯಾಗಬೇಕು, ಮತ್ತೆ ಸಮಾಜವನ್ನು ತಿದ್ದಬೇಕು ಎನ್ನುವ ಧ್ಯೇಯವನ್ನು ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬರುವಂಥ ಸಂಸ್ಥೆ ಅಂತಂದರೆ ಅದು ಜೆ.ಸಿ. ಸಂಸ್ಥೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದೊಂದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಮ್ಮ ಇವತ್ತು ಮೊದಲ ಕಾರ್ಯಕ್ರಮ ಏನಾಯಿತು ಅಂತಂದರೆ ನಮ್ಮ ವಲಯಾಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮ. ಅವರನ್ನು ಅಲ್ಲಿ ಬೇರೆ ಯಾವುದೇ ಗೆಸ್ಟ್ಗಳನ್ನು ಕರೀಲಿಕ್ಕಿಲ್ಲ, ಅವರೇ ಮುಖ್ಯ ಅತಿಥಿಗಳಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರ ನಂತರ ಇದೀಗ ಆಗ್ತಾ ಇದೆ ನಮ್ಮ 1 ವಾರಗಳ ಕಾಲ ನಡೆಯತಕ್ಕಂಥ ಜೆ.ಸಿ. ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ. ಅದರೊಟ್ಟಿಗೆ ಒಂದು ಡಿಸ್ಟಿಂಕ್ಷನ್ ಪಡೆದಂಥ ಉಳ್ಳಾಲ ವಲಯದ ವಿವಿಧ ಶಾಲೆಗಳ ಹೈಯೆಸ್ಟ್ ಸ್ಕೋರ್ ಪಡೆದಂಥ ಒಂದು 2 ವಿದ್ಯಾರ್ಥಿಗಳನ್ನ ಗೌರವಿಸುವಂಥ ಕಾರ್ಯಕ್ರಮ. ಅದರೊಟ್ಟಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ರಾಧಾಕೃಷ್ಣ ಮಲಾರವರು, ಹಾಗೆ ನಮ್ಮ ಜೆ.ಸಿ. ಸಂಸ್ಥೆಯಿಂದ ಪ್ರತಿ ವರ್ಷ ಜೆ.ಸಿ. ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡುವಂಥ ಕಾರ್ಯಕ್ರಮ, ಅದನ್ನು ಜಯಲಕ್ಷ್ಮಿ ಅವರಿಗೆ ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಟುಕೊಂಡಿದ್ದೇವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮವರೇ ಅಂತ ಅಂದರೆ ಅದು ನಮ್ಮ ಎಡಪಡಿತಾಯರು. ಅಲ್ಲಿ ನಮಗೆ ಯಾವುದೇ ಹೆದರಿಕೆ ಇಲ್ಲ, ಹಿಂಜರಿಕೆ ಇಲ್ಲ. ಹಲವಾರು ಕಾರ್ಯಕ್ರಮಗಳಿಗೆ ಕರೆದ ತಕ್ಷಣ ಬರುವವರು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹೊಸ ಬದಲಾವಣೆಯ ಪರಿವರ್ತನೆ ಯುಗದಲ್ಲಿ ನಾವೆಲ್ಲ ಇದ್ದೇವೆ. ಎಲ್ಲ ನೀವು ನೋಡಿರ್ಬೋದು, ಕಾರ್ಯಕ್ರಮಗಳಾದರೂ ಕೂಡ ಯಾವುದೇ ಪಠ್ಯ ಆಗ್ಬೋದು, ಪಠ್ಯೇತರ ಆಗಿರ್ಬೋದು, ವಿಶ್ವವಿದ್ಯಾಲಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಬಹಳ ಶಿಸ್ತುಬದ್ಧವಾಗಿ, ಶಿಸ್ತಿಗೆ ಪ್ರಾಧಾನ್ಯತೆಯನ್ನು ಕೊಡುವವರು ನಮ್ಮ ಪ್ರೊಫೆಸರ್ PS ಎಡಪಡಿತಾಯ ಅವರು. ಅವರ ಮುಂದಾಳತ್ವದಲ್ಲಿ ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಮತ್ತೊಂದು, ಇವತ್ತು ನಮ್ಮ ಮುಖ್ಯವಾಗಿ ಜೆ.ಸಿ.ಯ ವಲಯಾಧ್ಯಕ್ಷರು ಕಾರ್ತಿಕೇಯ ಮಧ್ಯಸ್ಥ ಅವರಿದ್ದಾರೆ. ಈ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿಕೊಂಡು ನಮ್ಮ ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಕೂಡ ತನ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲ ಘಟಕಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ಘಟಕಗಳಿಗೆ ಖುದ್ದು ಅವರೇ ಹೋಗಿ ಈ ಘಟಕದಲ್ಲಿ ಏನೆಲ್ಲ ಕಾರ್ಯಕ್ರಮ
ಆಗ್ತಾ ಇದೆ ಎಂಬುದನ್ನು ನೋಡಿಕೊಂಡು ಅವರಿಗೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಮನ್ನಣೆ ನೀಡ್ತಾ ಬರುವವರು ಕಾರ್ತಿಕೇಯ ಮಧ್ಯಸ್ಥ ಅವರು. ಮತ್ತೊಂದು ನಮ್ಮ ZDP ಇದ್ದಾರೆ, ವಲಯ ಉಪಾಧ್ಯಕ್ಷ ಲೋಕೇಶ್ ರೈ ಅವರು ನಮ್ಮೊಂದಿಗಿದ್ದಾರೆ. ಬಂಧುಗಳೇ, ನಿಮಗೆಲ್ಲ ಈಗಾಗಲೇ ಗೊತ್ತಿದ್ದ ಹಾಗೆ JC ಸಂಸ್ಥೆ ಇವತ್ತು ಮಂಗಳಗಂಗೋತ್ರಿ JC ಘಟಕ ಎನ್ನುವಂಥದ್ದು ಸುಮಾರು 11 ವರ್ಷದ ಘಟಕ. ಅದಕ್ಕಿಂತ ಮೊದಲು 93ರಲ್ಲಿ ಘಟಕ ಪ್ರಾರಂಭ ಆಗಿದೆ. ಆವಾಗ ಕೂಡ ನಾವು ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ. ಅಂತಹ ಒಂದು ಹಳೆಯ ಘಟಕ ಕೂಡ ಈ ಘಟಕ ಇವತ್ತು ಇದ್ದುಕೊಂಡು ಜಾತಿ ಮತ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಸಂಘಟನೆಯಲ್ಲಿ ಎಲ್ಲರನ್ನು ಕೂಡ ಒಟ್ಟಿಗೆ ತೊಡಗಿಸಿಕೊಂಡು ಜನಪರವಾದಂಥ ಕಾರ್ಯಕ್ರಮ, ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಗಳು ಆಗಿರ್ಬೋದು, ವ್ಯಕ್ತಿತ್ವ ವಿಕಸನ ಆಗಿರ್ಬೋದು, ನಾಯಕತ್ವ ತರಬೇತಿ ಆಗಿರ್ಬೋದು, ಇಂತಹ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಆಹಾರ ಧಾನ್ಯ ವಿತರಣಾ ಕಾರ್ಯಕ್ರಮ ಆಗಿರ್ಬೋದು, ಮುದ್ದು ಕೃಷ್ಣ ವೇಷ ಪ್ರದರ್ಶನ ಸ್ಪರ್ಧೆಯ ಕಾರ್ಯಕ್ರಮಗಳು ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಹಾಗೂ ಅಧ್ಯಾಪಕರುಗಳಿಗೆ ಆಗಿರ್ಬೋದು, ನಾಯಕತ್ವ ತರಬೇತಿ ಆಗಿರ್ಬೋದು, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಇವತ್ತು JC ಫ್ರಾನ್ಸಿಸ್ ಕುಟಿನೋ ಅವರ ಮುಂದಾಳತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಾವು ಸೇರಿಕೊಂಡದ್ದು JC ಸಪ್ತಾಹದ ಕಾರ್ಯಕ್ರಮ. ಪ್ರತಿ ವರ್ಷ ಅದಕ್ಕೆ ಗಂಗೋತ್ರಿ ಉತ್ಸವ ಅಂತೇಳಿ ಒಂದು ಒಳ್ಳೆಯ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಗಂಗೋತ್ರಿ ಅಂದರೆ ಮಂಗಳ ಗಂಗೋತ್ರಿ. ಅಂತಹ ಒಂದು ಉತ್ಸವದಲ್ಲಿ 7 ದಿನಗಳು ಕೂಡ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದರ ನಂತರ ಪೋಷಕರಿಗೆ ರಾಜೇಂದ್ರ ಭಟ್, ರಾಷ್ಟ್ರೀಯ ತರಬೇತುದಾರರು ರಾಜೇಂದ್ರ ಭಟ್ರವರಿಂದ ಕಾರ್ಯಕ್ರಮ ಆಗಿರ್ಬೋದು, 8ನೇ ತರಗತಿಯಿಂದ 10ನೇ ತರಗತಿಯ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳಿಗೆ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ಉಚಿತವಾಗಿ ಸ್ಪೋಕನ್ ಇಂಗ್ಲಿಷನ್ನು ಪ್ರತಿದಿನ ರಾತ್ರಿ 7ರಿಂದ 8 ತನಕ ಮಾಡುವಂಥ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಗಳು ಆಗಿರ್ಬೋದು. ಹಾಗೆ ಆಶಾ ಕಾರ್ಯಕರ್ತರು, ಕೋವಿಡ್ ವಾರಿಯರ್ಸ್ ಅವರಿಗೆಲ್ಲ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಗಂಗೋತ್ರಿ ಉತ್ಸವದಲ್ಲಿ ಇಟ್ಟುಕೊಂಡಿದ್ದೇವೆ. ಇಂತಹ ನಿಮಗೆಲ್ಲ ಅನ್ನಿಸ್ಬೋದು, ಏನಪ್ಪ ಬಂದು 1 ಗಂಟೆ ಆಯಿತು, ಇದು ಒಂದು ವಿಶೇಷವಾಗಿ ಇದೇ ಕಾರ್ಯಕ್ರಮ, ನಮಗೆ ಅಭಿನಂದನೆಗೆ ತಡವಾಗಿದೆ ಅಂತ. ಆದರೆ ಇಂಥ ನಮಗೆಲ್ಲ ಇರಲಿಲ್ಲ. ನಮಗೆಲ್ಲ SLC ಆಗ್ಬೋದು, ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ದಾಖಲೆಯನ್ನು ಕೂಡ ಮಾಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ಆಳ್ವರು ಒಂದು ಸಾವಿರ ದೊಡ್ಡ ಮೊಮೆಂಟ್ ಕೊಟ್ಟರು. ಆದರೆ ಅಷ್ಟು ದೊಡ್ಡ ನಮಗೇನು ಇದಿಲ್ಲ. ಆದರೆ ಇವತ್ತು ಮಕ್ಕಳಿಗೆ ಉಂಟಲ್ಲ, 8ನೇ ಕ್ಲಾಸಲ್ಲಿ ಹೈಯೆಸ್ಟ್ ಸ್ಕೋರ್ ಪಡೆದವರಿಗೆ ಕೂಡ ಅಭಿನಂದನೆ, 10ನೇ ಕ್ಲಾಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಪಡೆದವರು ಕೂಡ ಅಭಿನಂದನೆ. ಅಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ನಿಮಗೆ ಕೇವಲ ಸರ್ಟಿಫಿಕೇಟ್ ಮತ್ತು ಒಂದು ಸಣ್ಣ ಮೊಮೆಂಟ್ ಸಿಗ್ಬೋದು. ಆದರೆ ಮುಂದಕ್ಕೆ ನೀವು ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಅದು ಅಭಿಪ್ರೇರಣೆ ನೀಡುವಂಥ ಕಾರ್ಯಕ್ರಮ ಇದು. ಹಾಗಾಗಿ ಪೋಷಕರು ಸಮೇತ ಬಂದಿದ್ದೀರಿ. ನೀವು ತಮ್ಮ ಮಕ್ಕಳಿಗೆ ಅಭಿನಂದನೆಯನ್ನು VC ಅವರಾಗಿರ್ಬೋದು, ನಮ್ಮ ಕಾರ್ತಿಕೇಯ ಮಧ್ಯಸ್ಥ ಅವರಿಂದ ನಿಮಗೆ ಸರ್ಟಿಫಿಕೇಟನ್ನು ಕೊಡ್ತೇವೆ. ದೊಡ್ಡ ಅತಿಥಿಗಳು, ಸಣ್ಣ ನೆನಪಿನ ಕಾಣಿಕೆ, ಅದು ದೊಡ್ಡ ಹೆಸರನ್ನು ನಿಮಗೆ ತರ್ತದೆ ಅಂತೇಳಿ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. 621 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿ ಕೂಡ ನಾವು ಇವತ್ತು ಅಭಿನಂದನೆ ಮಾಡಲಿಕ್ಕಿದ್ದು. 621, 22 ವಿಶ್ವಮಂಗಳ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಇಲ್ಲಿದ್ದಾರೆ. 18 ಪಡೆದವರು, 618, 590ರಿಂದ ನಂತರ ಪಡೆದಂಥ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ನಾವು ಅಭಿನಂದಿಸಲಿಕ್ಕಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ ನಮ್ಮ JC ಮಂಗಳಗಂಗೋತ್ರಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಗಂಗೋತ್ರಿ ಉತ್ಸವ 2020 ಈ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನನಗೆ ಅತೀವ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಈಗ ಇದು ಕೇವಲ ಉದ್ಘಾಟನೆ ಕಾರ್ಯಕ್ರಮ ಮಾತ್ರ ಅಲ್ಲ, ಸಪ್ತಾಹ 7 ದಿನಗಳ ಕಾಲ ನಡೀತಿರುವಂಥ ಒಂದು ಸಮಾರಂಭ. ಆದರೆ ಈ ಸಮಾರಂಭದಲ್ಲಿ ಸಂಭ್ರಮ ನಮ್ಮಲ್ಲೆಲ್ಲ ಇರುತ್ತೆ, ಸಡಗರ ಇರೋದಿಲ್ಲ. ಕಾರಣ ಕೋವಿಡ್-19 ಮಹಾಮಾರಿ ನಮಗೆ ಸಡಗರದಲ್ಲಿ ಆಚರಣೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಏನು ಬೇಸರ ಇಲ್ಲ. ಯಾಕೆಂತೇಳಿದರೆ ಸರಳವಾಗಿ ನಾವೆಲ್ಲರೂ ಆಚರಿಸಬಲ್ಲೆವು. ಮನಸ್ಸು ವಿಶಾಲವಾಗಿರಬೇಕು, ದೊಡ್ಡದಾಗಿರಬೇಕು. ಅದು ಭಾರತೀಯರೆಲ್ಲರಲ್ಲಿ ಕೂಡ ಇದೆ. ಯಾಕೆ ನಾನು ಅರ್ಥ ಮಾಡಿಕೊಂಡಾಗೆ ನಾನು ಬೆಳೆದು ಬಂದಂಥ ಪರಿಸರದಲ್ಲಿ ಏನು ಅಂತ ಹೇಳಿದರೆ, ನಮ್ಮ ಭಾರತ ದೇಶ ಅಂತ ಹೇಳುವಂಥದ್ದು ನಾನು ಅನೇಕ ಬಾರಿ ಹೇಳಿದ್ದೇನೆ, ಒಂದು ಕಂಬದ ಡೇರೆ ಅಲ್ಲ, 1000 ಕಂಬಗಳ ಚಪ್ಪರ ಅಂತ ಹೇಳೋದು ನಾವು ಯಾರೂ ಮರೆಯುವಾಗಿಲ್ಲ. ನಾವು ಎಲ್ಲರೂ ಸೇರಿದರೆ ಮಾತ್ರ ಭಾರತ ಒಂದು ಶ್ರೇಷ್ಠ ರಾಷ್ಟ್ರವಾಗಿ ಹೊಮ್ಮಿ ಬರಲಿಕ್ಕೆ ಸಾಧ್ಯತೆ ಇದೆ.
ಇದರಲ್ಲಿ ಕೂಡ ಯುವ ಸಮುದಾಯದ ಪಾತ್ರ ಬಹಳ ಗಣನೀಯವಾಗಿ ನಾವು ಗಮನಿಸಬೇಕಾದ ಅಂಶ. ಎಲ್ಲ ಈ ಪ್ರಪಂಚದ 108 ರಾಷ್ಟ್ರಗಳಿಗೆ ನಾವು ಹೋಲಿಸಿದರೆ ನಮ್ಮ ದೇಶದಲ್ಲಿ ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಹೇಳ್ತೇವೆ, ಅಂದರೆ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಹೇಳುವಂಥದ್ದು ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗಬಾರ್ದು ಅಂತ ಹೇಳಿದರೆ ನಾವು ಯುವ ಸಮುದಾಯದ ಸಬಲೀಕರಣ ಮಾಡಬೇಕಾಗತ್ತೆ. ಈಗ ಮೊನ್ನೆ ತಾನೇ ನಾನು ಬಾಳೆಪುಡಿ ಗ್ರಾಮ ಪಂಚಾಯತ್ ಇದರಲ್ಲಿ ಒಂದು ಸಮಾರಂಭದಲ್ಲಿ ಈ ವಿಶ್ವ ಸಾಕ್ಷರತಾ ದಿವಸ ಸೆಪ್ಟೆಂಬರ್ 8ನೇ ತಾರೀಕು ಸಮಾರಂಭದಲ್ಲಿ ನಾನು ಮಾತಾಡ್ತಾ ಇದ್ದೆ. ಅಲ್ಲಿಯ ಸೋಲಿಗರಿರಬಹುದು, ಕೊರಗ ಸಮುದಾಯ ಇರಬಹುದು, ಅಲ್ಲಿಯ ಬಡವರಾಗಿದ್ದರೂ ಕೂಡ ಪ್ರಜ್ಞಾವಂತ ನಾಗರಿಕರು ಇದರಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳೋದು ನನಗೆ ಮುಖ್ಯ ಆಗೋದಿಲ್ಲ. ಇಂಥ ಕೋವಿಡ್ ಸಮಾರಂಭದಲ್ಲಿ ಎಂಥವರೆಲ್ಲ ಬಂದಿದ್ದಾರೆ ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ ಆಗುತ್ತೆ. ಹಾಗೆ ನೋಡುವಾಗ ಈ ಸಭೆ ಕೂಡ ಬಹಳ ಅರ್ಥಪೂರ್ಣವಾಗಿ ಗೆದ್ದು ಕಾಣ್ತಾ ಇದೆ. ಕೋವಿಡ್-19 ಮಹಾಮಾರಿಗೆ ನಾವು ಯಾರು ಭಯ ಪಡಬೇಕು ಅಂತಿಲ್ಲ. ಡಾಕ್ಟರ್ ಶ್ರೀನಿವಾಸ್ ಕಾಕಿಲ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ, ಬರೆದಿದ್ದಾರೆ. ಏನಂತ ಹೇಳಿದರೆ ಕೋವಿಡ್-19ಕ್ಕೆ ಹೆದರಬೇಡಿ ನೀವು ಅಂತ. ಹೆದರಿದ ಕೂಡಲೇ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಇಲ್ಲಿದ್ದಾರೆ, ಹೌದು ಅಂತ ಹೇಳ್ತಾರೆ ಅವರು. ಈ ಭಯ ಆತಂಕ ಮನುಷ್ಯರಿಗೆ ಬಂದ ಕೂಡಲೇ ಏನಾಗುತ್ತೆ, ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆದ ಕಾರಣ ನಾವು ಯಾವುದಕ್ಕೆ ಹೆದರಬೇಕು ಅಂತ ಹೇಳಿದ್ರೆ ಹೆದರಿಕೆ ಅಂತ ಹೇಳಬೇಕು ಮಾತ್ರ ಅಂಜಬೇಕೇ ವಿನ ಬೇರೆ ಯಾವುದಕ್ಕೆ ಹೆದರಬೇಕು ಅಂತಿಲ್ಲ. ನಾವು ಧೈರ್ಯವಾಗಿರಬೇಕು. ನಮ್ಮ ಈ ಶೋ ಮಸ್ಟ್ ಗೋ ಆನ್ ಹೇಳ್ತೇವೆ. ನಮ್ಮ ಈ ಜೀವನ ನಡೀತಾ ಹೋಗಬೇಕಾಗತ್ತೆ, ಅದು ನಿಂತ ನೀರಾಗಬಾರ್ದು. ನಮ್ಮ ಜೀವನ ನಿಂತ ನೀರಾದರೆ ಅದು ಕಲುಷಿತಗೊಳ್ತದೆ. ಅದು ಹರಿಯುವ ನದಿ ಆಗಬೇಕು, ಆಗ ಪ್ರಶಾಂತವಾಗಿರುತ್ತೆ. ಸೊ ಅಂತ ಇದರಲ್ಲಿ ಹೇಳೋದಾದರೆ ಈ ಯುವ ಸಮುದಾಯಕ್ಕೆ ಬೇಕಾದಂಥ ಸ್ಫೂರ್ತಿಯ ಚಿಲುಮೆ ನಾವು ಆಗಬೇಕಾಗತ್ತೆ. ಈ JCI ಅಂತ ಹೇಳುವಂಥ ಒಂದು ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ಸಂಸ್ಥೆ ಬಹಳ ಶ್ಲಾಘನೀಯವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಪ್ರತಿ ವರ್ಷ ನಡೀತಾ ಬರ್ತದೆ. ಯಾಕೆಂತೇಳಿದರೆ ನಾನು ಅರ್ಥ ಮಾಡಿಕೊಂಡಾಗೆ ಕಲಿಕೆ ಅಂತ ಹೇಳುವಂಥದ್ದು ಜೀವನ ಪರ್ಯಂತ ನಡೆಯುವ ನಿರಂತರ ಪ್ರಕ್ರಿಯೆ. ಇದಕ್ಕೆ ಪ್ರಾಯ ಮುಖ್ಯ ಅಲ್ಲ, ಜಾತಿ ಅಲ್ಲ, ಧರ್ಮ ಅಲ್ಲ, ನಿಮ್ಮ ಸಮಾಜದ ಅಂತಸ್ತಲ್ಲ, ಶ್ರೀಮಂತಿಗೆ ಅಲ್ಲ. ಬೇಕಾಗುವಂಥದ್ದು ಒಂದು ಸ್ವಚ್ಛ ಮತ್ತು ಸ್ವಸ್ಥ ಮನಸ್ಸು, ಹೃದಯ ಶ್ರೀಮಂತಿಗೆ. ಮತ್ತು ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನು ನಾವು ನೆನಪಿಸಿಕೊಳ್ಳಬೇಕಾಗತ್ತೆ. ಯಾರೂ ಮೇಲೂ ಕೀಳು ಇಲ್ಲ. ವ್ಯಕ್ತಿತ್ವ ವಿಕಸನದ ಒಂದು ಪ್ಲ್ಯಾಟ್ಫಾರ್ಮಿಗೆ ಬರುವಾಗ ಎಲ್ಲರೂ ಒಂದೇ. ಸಮುದ್ರ ಬದಿಯಲ್ಲಿ ಒಂದು ಸಣ್ಣ ಒಂದು ನಿದರ್ಶನ ಕೊಡ್ತೇನೆ ನಾನು. ಏನಂತ ಹೇಳಿದರೆ, ಒಂದು 7 ರಾಷ್ಟ್ರದ ವಿದ್ಯಾರ್ಥಿಗಳಿದ್ರಂತೆ. ಅದರಲ್ಲಿ ನಮ್ಮ ಇಂಗ್ಲೆಂಡ್ನವರಿದ್ದರು, ಬ್ರಿಟಿಷ್ ವಿದ್ಯಾರ್ಥಿ ಕೂಡ ಇದ್ದ, ಫ್ರಾನ್ಸ್ನವರಿದ್ದರು, ಜರ್ಮನ್ನವರಿದ್ದರು, ರಷ್ಯಾದವರಿದ್ದರು, ನೆದರ್ಲ್ಯಾಂಡ್ನ ವಿದ್ಯಾರ್ಥಿ ಇತ್ತು, ಏಷ್ಯಾದಿಂದ ಬಂದ ವಿದ್ಯಾರ್ಥಿಗಳಿದ್ದರು, ಒಬ್ಬ ನೈಜೀರಿಯನ್ ಕೂಡ ಇದ್ದ. ಈ ನೀಗ್ರೋಗೆ ಒಂದು ಮನಸ್ಸಲ್ಲಿ ಆಯಿತು, ಇಷ್ಟು ಜನ ನಾನು ನಿಂತು ನೋಡುವಾಗ ನಾನು ಇವರಿಗೆ ಸಮಬಲರೇ. ನಾವು ಯಕ್ಷಗಾನದಲ್ಲಿ ಹೇಳ್ತೇವೆ ಸಮಬಲರಲ್ಲಿ ಜಗಳ, ಸಮಬಲರಲ್ಲಿ ಯುದ್ಧ. ಹಾಗೆ ಈ ನೀಗ್ರೋ ವಿದ್ಯಾರ್ಥಿಗೆ ಮನಸ್ಸಿನಲ್ಲಿ ಒಂದು ಕೀಳರಿಮೆ ಬಂತು, ಆತಂಕ ಬಂತು. ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ತದೆ, ನಾನು ಇದಕ್ಕೆ ಫಿಟ್ ಆಗ್ತೇನೋ ಇಲ್ವೋ. ಆ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಗೇಮ್. ಏನು ಗೇಮ್ ಅಂತ ಹೇಳಿದ್ರೆ, ಒಂದು ಪಾತ್ರದಲ್ಲಿ ಅನೇಕ ಬೆಲೂನ್ಗಳನ್ನು ಇಟ್ಟುಕೊಂಡು ಬಂದು ಕೊಡ್ತಾ ಇದ್ದಾರೆ ಒಬ್ಬರು. ಈಚ್ ಒನ್ ಕ್ಯಾಚ್ ಒನ್. ಪ್ರತಿಯೊಂದು ವಿದ್ಯಾರ್ಥಿ, ಬೇರೆ ಬೇರೆ ದೇಶದಿಂದ ಬಂದ ವಿದ್ಯಾರ್ಥಿ, ಪ್ರತಿಯೊಬ್ಬರು ಕೂಡ ಒಂದು ಬೆಲೂನನ್ನು ಹೆಕ್ಕಿಕೊಳ್ಳಬೇಕು. ಮತ್ತೆ ನಾವು ಹೇಳ್ತೇವೆ ರೂಲ್ ನಂಬರ್ 2 ಏನು ಮಾಡಬೇಕು. ಹಾಗೆ ಪ್ರತಿಯೊಂದು ಮಗು ಕೂಡ ಒಂದೊಂದು ಬೆಲೂನ್ ಎತ್ತುಕೊಂಡಿತ್ತು. ಅದನ್ನೊಬ್ಬರು ನಮ್ಮಂಥವ್ರು ನೋಡುವವರಿದ್ರು, ಅಲ್ಲಿ ಅಬ್ಸರ್ವರ್ ಆಗಿ ನೋಡುವ ಎಲ್ಲ ಮಕ್ಕಳಿಗೆ ಎಲ್ರು ಹೀಗೆ ಮಾಡಿ ಗಾಳಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಅವರು ರೂಲ್ ನಂಬರ್ 2, ನೀವು ಅದನ್ನು ಬ್ಲೋ ಮಾಡಬೇಕು, ಬಾಯಿಂದ ಗಾಳಿ ಹಾಕಿ ದೊಡ್ಡದು ಮಾಡಬೇಕು. ಎಷ್ಟು ದೊಡ್ಡದು ಮಾಡಬೇಕಾದ್ರೆ ಅದು ಹೊಡಿಬೇಕು. ಯಾರು ಮೊದಲು ಹೊಡಿಸ್ತಾರೋ ಅವರು ವಿನ್ನರ್. ಆಗ ಈ ನೀಗ್ರೋ ವಿದ್ಯಾರ್ಥಿ ಕೈಯಲ್ಲಿ ಹಿಡ್ಕೊಂಡು ಅವ ಹೇಳ್ತಾನೆ, ನನ್ನ ಬೆಲೂನು ಕೂಡ ನಾನು ಊದಿದ್ರೆ ಮೇಲೆ ಹೋಗಬಹುದಾ ಅಂತ. ಆಗ ಅವನಲ್ಲಿರುವ ಕೀಳರಿಮೆ ಅರ್ಥ ಆಗ್ತದೆ. ನನ್ನಂಥ ಅಬ್ಸರ್ವರ್ ಬಂದು ಸ್ಟೇಜಿಗೆ ಬಂದು ಹೇಳ್ತಾರೆ,
ಬೆಲೂನಿನ ಬಣ್ಣದಿಂದ ಅದು ಮೇಲೆ ಹಾರೋದಲ್ಲ, ಬೆಲೂನಿನ ಒಳಗಡೆ ಇರುವ ಗಾಳಿಯಿಂದ ಅದು ಮೇಲೆ ಹಾರ್ತದೆ. ಅದೇ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಎಲ್ಲ ಧರ್ಮಗಳಲ್ಲಿ ಅದನ್ನೇ ಹೇಳುವಂಥದ್ದು. ನಾನು ಅರ್ಥ ಮಾಡ್ಕೊಂಡಾಗೆ ಲಂಡನ್ ಇರುವಾಗ ಲಂಡನ್ ಮಾಸ್ಕಿಗೆ ಹೋಗಿದ್ದೆ ನಾನು. ಅಲ್ಲಿ ಇಸ್ಲಾಮಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅಲ್ಲನ ಹತ್ರ ನಾವು ಕೇಳುವಂಥದ್ದು, ಓ ಲಾರ್ಡ್ ಅಡ್ವಾನ್ಸ್ ಮೀ ಇನ್ ಮೈ ನಾಲೆಡ್ಜ್ ಅಂತ. ನಾಲೆಡ್ಜಿಗೆ ಶಕ್ತಿ ಇರುವಂಥದ್ದು. ನಾಲೆಡ್ಜ್ ನಿಮಗೆ ಸಿಕ್ಕಿದ್ರೆ ಅದನ್ನು ಯಾರು ಕದೀಲಿಕ್ಕೆ ಆಗೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವು ಅರಿವೇ ಗುರು ಅಂತ ಹೇಳುವಂಥ. ಈ ಗುರು ಆದವ, ಶಿಕ್ಷಕ ಆದವ ಏನು ಮಾಡಬೇಕು ಅಂತ ಹೇಳಿದರೆ, ವಿದ್ಯಾರ್ಥಿಯಲ್ಲಿ ಅರಿವನ್ನು ಮೂಡಿಸಬೇಕು, ಸ್ಫೂರ್ತಿಯ ಚಿಲುಮೆ ಆಗಬೇಕಾಗತ್ತೆ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆ ಅವನನ್ನು ನಡೆಸಿಕೊಂಡು ಕೈ ಹಿಡಿದುಕೊಂಡು ಹೋಗಬೇಕಾಗತ್ತೆ. ಅಂಥವ ಶಿಕ್ಷಕ ಆಗ್ತಾನೆ. ಹಾಗಾಗಿ ನನ್ನಲ್ಲಿ ಅಗಾಧವಾದ ಶಕ್ತಿ ಅವಿತುಕೊಂಡಿದೆ, ನಾನು ಹೊರಗೆ ಹಾಕಬೇಕು. ನನ್ನಲ್ಲಿ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಸೊ ಈ ನಾಲೆಜ್ ಹೇಳೋದು ಭಾಳ ಮುಖ್ಯ. ಅದೇ ರೀತಿ ನಾನು ನಾಟಿಂಗ್ಹ್ಯಾಮಲ್ಲಿರುವಾಗ ಇಂಗ್ಲೆಂಡಲ್ಲಿ ಸಂಡೇ ನಾನು ಚರ್ಚಿಗೆ ಹೋಗ್ತಿದ್ದೆ. ಯಾಕೆಂದರೆ ನನ್ನ ಜೊತೆಗಿದ್ದದ್ದು ಲ್ಯಾಂಡ್ ಲೇಡಿ. ಅದು ಜನವರಿ ಆಗೋ ಆ ವರ್ಷ ವೈಟ್ ಕ್ರಿಸ್ಮಸ್ ಆಗಿತ್ತು. ಅವ್ರು ಹೇಳಿದರು, ನೀವು ಯಾಕೆ ಮನೇಲಿ ಒಬ್ಬರೇ ಇರ್ತೀರಿ ಇಲ್ಲಿ ಓದಿಕೊಂಡು, ಸುಮ್ಮನೆ ಈ ಚಳಿಗೆ ರೂಮಲ್ಲಿ ಹೀಟರ್ ಹಾಕ್ಕೊಂಡು ಕೂತ್ಕೊಳ್ತೀರಿ, ಚರ್ಚಿಗೆ ಬನ್ನಿ, ನನ್ನ ಕಾರಲ್ಲಿ ಬನ್ನಿ. ನನಗೆ ಖಂಡಿತ ಚರ್ಚಿಗೆ ಹೋಗೋದಕ್ಕಿಂತ ಜಾಸ್ತಿ ಅವರ ಕಾರಿನೊಳಗಡೆ ಇಲೆಕ್ಟ್ರಿಕ್ ಹೀಟರ್ ಇರ್ತದೆ, ಸ್ವಲ್ಪ ಒಂದು ರೌಂಡ್ ಹೊಡೆದಾಗ ಆಗುತ್ತೆ, ಚರ್ಚಿಗೆ ಹೋಗುವ. ಅವರಿಗೆ ಚರ್ಚಲ್ಲಿ ಕಾಯಿರ್ ಪ್ರಾಕ್ಟೀಸ್ ಇತ್ತು, ಚರ್ಚ್ ಕ್ಲೀನ್ ಮಾಡಲಿಕ್ಕಿತ್ತು. ನನಗೇನಿದೆ, ಹೀಗೆ ಒಂದು ಲೆಕ್ಟರ್ ನೆಟ್ಟಿದ್ರು. ಆ ಲೆಕ್ಟರ್ನ ಮೇಲೆ ಬೈಬಲ್ ಇತ್ತು. ಒಂದು ರ್ಯಾಂಡಮ್ ಆಗಿ ಒಂದು ಪೇಜ್ ಓಪನ್ ಮಾಡಿದೆ, ಅದರಲ್ಲಿ ಹೋಲಿ ಸ್ಕ್ರಿಪ್ಚರ್ ಇತ್ತು. ಅದು ಯಾವ ರೀತಿ ಹೇಳ್ತದೆ ಅಂತ ಹೇಳಿದ್ರೆ, ವ್ಯಾಲ್ಯೂಸ್ ಲೆಫ್ಟ್ ಇನ್ ಅವರ್ ಚಿಲ್ಡ್ರನ್ ಟಚ್ ದೇರ್ ಡೆಸ್ಟಿನಿ ಮೋರ್ ದ್ಯಾನ್ ವ್ಯಾಲ್ಯೂಬಲ್ಸ್ ಲೆಫ್ಟ್ ಟು ದೆಮ್. ಅಂದರೆ ಮೌಲ್ಯಗಳು ಬಹಳ ಮುಖ್ಯ ಆಗುತ್ತೆ. ಆಸ್ತಿ ಪಾಸ್ತಿ, ಬಂಗ್ಲೆ, ನಾಯಿ, ಬೆಕ್ಕು ಅಥವಾ ಅನೇಕ ಬಣ್ಣದ ಕಾರುಗಳು ಅದಲ್ಲ. ಬ್ಯಾಂಕ್ನಲ್ಲಿರುವ ಡಿಪಾಸಿಟ್ ಕೂಡ ಅಲ್ಲ. ನಿಮ್ಮ ಜೀವನವನ್ನು ರೂಪಿಸುವಂಥದ್ದು, ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಮೌಲ್ಯಾಧಾರಿತ ಶಿಕ್ಷಣ ನಿಮಗೆ ದೊರಕಿದ್ರೆ, ಅಂಥ ಸಂಸ್ಕೃತಿಯನ್ನು ನೀವು ಮೈಗೂಡಿಸಿಕೊಂಡಿದ್ರೆ ಜೀವನದ ಪರೀಕ್ಷೆಯನ್ನು ನಾವು ಎದುರಿಸಬಹುದು. ಈ ವ್ಯಾಲ್ಯೂಸ್ ಮುಖ್ಯ ಅಂತ ಹೇಗೆ ಬೈಬಲ್ ಹೇಳ್ತದೋ, ಹೇಗೆ ನಾಲೆಜ್ ಬೇಕು ಅಂತೇಳಿ ಕುರಾನ್ ಹೇಳ್ತದೋ, ಹಾಗೆ ನಮ್ಮ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಏನು, ನಾಲೆಜ್ ಈಸ್ ಲೈಟ್, ನಾಲೆಜ್ ಈಸ್ ಪವರ್. ಆದರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು, ಎಲ್ಲ ಧರ್ಮಗಳಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವು ಅರ್ಥ ಮಾಡಿಕೊಳ್ಬೇಕಾದ್ದು, ನಾನು ಸಂಪಾದಿಸಿದ ನಾಲೆಡ್ಜು ನಾನು ಇನ್ನು ಪರರಿಗೆ ಹಂಚಬೇಕು. ನಾಲೆಡ್ಜ್ ಹೋರ್ಡಿಂಗ್ ಅಲ್ಲ, ನಾಲೆಡ್ಜನ್ನು ಶೇರ್ ಮಾಡಬೇಕು. ಆ ಸಂಸ್ಕೃತಿ ನಮ್ಮಲ್ಲಿ ಇರಬೇಕಾಗತ್ತೆ. ನಿಜವಾದ ಶಿಕ್ಷಣ ಪಡೆದ ವ್ಯಕ್ತಿ ಯಾವಾಗಲೂ ಜ್ಞಾನದಾನ ಮಾಡಲಿಕ್ಕೆ ಹಾತೊರೆಯುತ್ತಾನೆ. ಅವ ಶಿಕ್ಷಕನೇ ಆಗಬೇಕು ಅಂತಿಲ್ಲ. ನಾನು ಹಳ್ಳಿಯಿಂದ ಬಂದವ. ಹಳ್ಳಿಯಲ್ಲಿ ಒಬ್ಬ ರೈತನಿಗೆ ವಿದ್ಯೆ ಇರಲಿಕ್ಕಿಲ್ಲ, ಕೆಲವೊಮ್ಮೆ ನಮ್ಮ ಹಾಗೆ ಡಿಗ್ರಿ ಇರಲಿಕ್ಕಿಲ್ಲ. ಆದರೆ ಅವ ವಿದ್ಯಾವಂತನಿಗಿಂತ ಹೆಚ್ಚಾಗಿ ಪ್ರಜ್ಞಾವಂತ ನಾಗರಿಕನಾಗಿರ್ತಾನೆ. ಅದು ನಾನು ಮೆಚ್ಚುವಂಥದ್ದು, ಗೌರವಿಸುವಂಥದ್ದು, ಸ್ಫೂರ್ತಿಯ ಚಿಲುಮೆ ಆಗ್ತಾನೆ ಅವ. ಅನೇಕ ಬಾರಿ ನಾನು ಹಳ್ಳಿ ಕೊಕ್ಕಡಕ್ಕೆ ಹೋದರೆ ನಾನು ರೈತರ ಹತ್ರ ಹೋಗ್ತೇನೆ. ಹಾಗೆ ಈ ನಮ್ಮ SC ಅವರ ಕಾಲೋನಿಗೆ ಹೋಗ್ತೇನೆ. ನಮ್ಮ ಸ್ನೇಹಿತರು ತುಂಬ ಇದ್ದಾರೆ. ಆಗ ಹೇಗಿದ್ದರು 20 ವರ್ಷದ ಹಿಂದೆ, ಈಗ ಹೇಗಿದ್ದಾರೆ ನೋಡಲಿಕ್ಕೆ ಹೆಚ್ಚು ಕಡಿಮೆ ಹಾಗೇ ಇದ್ದಾರೆ ಅವರು. ಕಾರಣ ಏನು ಅಂತ ನಾನು ಹೇಳಬೇಕು ಅಂತಿಲ್ಲ, ಬಿಡಿಸಿ ಹೇಳಬೇಕು ಅಂತಿಲ್ಲ. ಅಂದರೆ ಇಲ್ಲಿ ನೋವಿನ ಅಂಶ ಏನು ಅಂತ ಹೇಳಿದರೆ, ಈ ಕೋವಿಡ್ ಮಹಾಮಾರಿ ನಮಗೆಲ್ಲರಿಗೊಂದು ಪಾಠ ಕಲಿಸಿತು. ಏನು ಪಾಠ? ಸಮಾನತೆಯ ಪಾಠ ಕಲಿಸಿತು. ಮೇಲು ಕೀಳು ಇಲ್ಲ. ನಾನು ಮೊದಲು ಹೇಳ್ತಿದ್ದೆ, ರಾತ್ರಿ ಮಲಗಿದರೆ ಬೆಳಿಗ್ಗೆ ಹೇಳ್ತೇವೆ ಒಂದು ಗೊತ್ತಿಲ್ಲ, ಯಾಕೆ ಜಗಳ ಮಾಡ್ಕೊಳ್ತೀರಿ? ನನ್ನ ಹತ್ರ ಬರ್ತಾ ಇದ್ರು ಕೌನ್ಸಿಲಿಂಗ್ ಪರ್ಪಸ್ಗೆ ಬರುವಾಗ. ನಾನು ಹೇಳೋದು, ಜಗಳ ಯಾಕೆ ಮಾಡ್ಕೊಳ್ತೀರಿ? ಇವತ್ತು ಕೋವಿಡಿಂದ ಹೇಳ್ತೇನೆ, ಈಗ ಉಸಿರಾಡ್ತಾ ಇದ್ದೇನೆ, ನೆಕ್ಸ್ಟ್ ಉಸಿರಾಡ್ತೇನೆಲ್ಲ ಗೊತ್ತಿಲ್ಲ. ಹಾಗೇಳಿ ಭಯ ಪಡಬೇಕು ಅಂತಿಲ್ಲ, ಕೋವಿಡ್ ಬಗ್ಗೆ ಆತಂಕ ಪಡಬೇಕು ಅಂತಿಲ್ಲ. ಆದರೆ ಜಾಗೃತೆ ಬೇಕಾಗುತ್ತೆ, ಮೈ ಮರೆಯುವಾಗ ಇಲ್ಲ. ಯಾಕೆಂದರೆ ಇಲ್ಲಿ ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಇಲ್ಲ, ನನ್ನ ಆರೋಗ್ಯ ನನ್ನ ಕುಟುಂಬದಲ್ಲಿಲ್ಲ. ನನ್ನ ಆರೋಗ್ಯ ನನ್ನ ಮತ್ತು ಕುಟುಂಬದಲ್ಲಿ ಇಲ್ಲ. ಎಲ್ಲಿದೆ? ಅಕ್ಕಪಕ್ಕದ ನೆರೆಹೊರೆಯವರ ಮನೆಯಲ್ಲಿದೆ. ಅವರ ಆರೋಗ್ಯ ಚೆನ್ನಾಗಿದ್ದರೆ ನನ್ನ ಮನೆಯ ಕುಟುಂಬದವರ ಆರೋಗ್ಯ ಚೆನ್ನಾಗಿರುತ್ತೆ, ನನ್ನ ಆರೋಗ್ಯ ಚೆನ್ನಾಗಿರ್ತದೆ. ಯಾವಾಗ ನಾವು ಪರರ ಬಗ್ಗೆ ಯೋಚನೆ ಮಾಡ್ತೇವೋ, ನನ್ನ ಸ್ವಂತಿಕೆಯನ್ನು ಬಿಟ್ಟು ಇತರರ ಬಗ್ಗೆ ಯೋಚನೆ ಮಾಡ್ತೇವೋ, ಆಗ ಶ್ರೇಯಸ್ಸು, ಯಶಸ್ಸು ನಮ್ಮ ಪಾಲಿಗೆ ಬರುತ್ತೆ. ಈ ಪಾಠ ಹೇಳಿಕೊಟ್ಟದ್ದು ಲಾಕ್ಡೌನ್ ಪೀರಿಯಡಲ್ಲಿ ಕೋವಿಡ್-19 ಮಹಾಮಾರಿ.
ಅದು ಎಂಥ ತೊಂದರೆಗಳನ್ನೆಲ್ಲ ಅಡಚಣೆಗಳನ್ನು ತಂದಿರಬಹುದು, ಆದರೆ ಈ ಅವಕಾಶ ಅಂತ ಹೇಳುವಂಥ ಕಿಟಕಿಯ ಬಾಗಿಲನ್ನು ತೆರೆದಿಟ್ಟಿತ್ತು. ನಾನು ಪ್ರತಿ ದಿವಸ ಕುಲಪತಿ ಅಂತ ಹೇಳೋದು ಮರೆತು ಬಿಟ್ಟು ನಾನೊಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಅಂತ ಅರ್ಥ ಮಾಡಿಕೊಂಡೆ. ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಹಾಗೆ ಇಂಥ ಸಮಾರಂಭಕ್ಕೆ ಬರುವಾಗ ಈ JCI ಸಪ್ತಾಹದಲ್ಲಿ 7 ದಿವಸ ನಾವು ಯೋಚನೆ ಮಾಡಬೇಕಾದ್ದು, ನಾನು ಯಾರು, ನಾನು ಏನಾಗಬಲ್ಲೆ, ನನ್ನಲ್ಲಿ ನನಗೆ ಗೊತ್ತಿಲ್ಲದ ಶಕ್ತಿ ಏನಿದೆ, ಆತ್ಮಶೋಧನೆ ಅಂತ ಹೇಳ್ತೇವೆ. ಪ್ರತಿ ಸೆಕೆಂಡು ನಾವು ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಬಹಳ ಅಚ್ಚುಕಟ್ಟಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು 7 ದಿವಸ ಕೂಡ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಏನು ಅರ್ಥ ಹೇಳ್ತದೆ ಅಂತ ಹೇಳಿದ್ರೆ, ಎಲ್ಲ ಸಂಘಟನೆಯಲ್ಲಿ ಕೂಡ ಇರುವಂಥದ್ದು ಒಂದೇ, ವ್ಯಕ್ತಿತ್ವ ವಿಕಸನದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತ ಹೇಳೋದು. ಅದಲ್ಲದೆ ನಮ್ಮಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ ಉಳಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ. ಭಾರತ ದೇಶ ಯಾವಾಗ ವಿಶ್ವಗುರು ಆಗುತ್ತೆ, ನಾವು ಆತ್ಮನಿರ್ಭರರಾದರೆ ಮಾತ್ರ ಅಂತ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಹೇಳ್ತಾರೆ. ಅವರಿಂದ ಒಬ್ಬರಿಂದ ಮಾಡಲಿಕ್ಕೆ ಆಗಲ್ಲ, ಪ್ರತಿಯೊಬ್ಬರಿಂದ ಆಗಬೇಕು. ಸೊ ಅದಕ್ಕೆ ಎಲ್ಲರ ಒಳಗೊಳ್ಳುವಿಕೆ, ಭಾಗವಹಿಸುವಿಕೆ, ಪಾಲ್ಗೊಳ್ಳುವಿಕೆ ಬಹಳ ಪ್ರಾಮುಖ್ಯ ಆಗುತ್ತೆ. ಎಲ್ಲರನ್ನು ಸೇರಿಸಿಕೊಂಡು ಮಾಡಬೇಕು. JCI ಅಂತ ಹೇಳುವಂಥದ್ದು ಇಡೀ ನಮ್ಮ ರಾಷ್ಟ್ರದಲ್ಲಿ ಇಂಥ ಕೆಲಸ ಮಾಡ್ತದೆ. ಎಷ್ಟೋ ಜನರಿಗೆ ಮಾತಾಡಲಿಕ್ಕೆ ಬರದವರು, ಧೈರ್ಯ ಇಲ್ಲ, ಸ್ಟೇಜ್ ಫಿಯರ್. JCI ತರಬೇತಿ ಮೂಲಕ ನಾನು ಕಂಡುಕೊಂಡಿದ್ದೇನೆ, ಬಹಳ ಅದ್ಭುತ ಆಗಿದೆ. ಎಷ್ಟೋ ಮಕ್ಕಳಿಗೆ ಧೈರ್ಯ ಬಂದಿದೆ. ಅಂಥದ್ದಾಗಬೇಕಿಲ್ಲಿ. ಆದ ಕಾರಣ ಇದು ಕೇವಲ ಉದ್ಘಾಟನಾ ಕಾರ್ಯಕ್ರಮ ಅಲ್ಲ, ಇಲ್ಲಿ ಮನಸ್ಸುಗಳನ್ನು ಬೆಸುಗೆ ಆಗುವಂಥ ಕಾರ್ಯಕ್ರಮ. ಪ್ರತಿಯೊಬ್ಬರು ಇಲ್ಲಿ ಕೂತುಕೊಂಡು ತನ್ನ ಬಗ್ಗೆ ಯೋಚನೆ ಮಾಡುವಂಥ ಒಂದು ಒಳ್ಳೆಯ ಸಮಯ. ಪ್ರತಿಯೊಬ್ಬನ ಹತ್ರ ಕೂಡ ಅಗಾಧ ಶಕ್ತಿ ಇದೆ. ಅದೇ ರೀತಿ ಇನ್ನೊಬ್ಬನನ್ನು ಲೇವಡಿ ಮಾಡೋದಲ್ಲ, ಇನ್ನೊಬ್ಬನಿಗೇನು ಗೊತ್ತಿಲ್ಲ ಅಂತ ಹೇಳಿಕೊಂಡು ನಾವು ಕೀಳರಿಮೆಯಿಂದ, ಕೀಳು ಭಾವನೆಯಿಂದ ನೋಡುವುದಲ್ಲ. ನನ್ನಲ್ಲಿ ಏನು ಭಗವಂತ ಶಕ್ತಿ ಕೊಟ್ಟಿದ್ದಾನೋ ಆ ಪಕ್ಕದಲ್ಲಿರುವವನಲ್ಲಿ ಕೂಡ ಅಷ್ಟೇ ಶಕ್ತಿ ಇದೆ, ಸ್ವಲ್ಪ ಜಾಸ್ತಿ ಇರಬಹುದು. ನಾವು ಆಂಧ್ರದಲ್ಲಿ, ತೆಲುಗಲ್ಲಿದೆ, ಗುರು ಮಿಂಚುಡು ಶಿಷ್ಯ. ಒಬ್ಬ ಒಳ್ಳೆಯ ಗುರು, ಒಬ್ಬ ಉಪಾಧ್ಯಾಯ ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಪಾಠ ಪ್ರವಚನ ಹೇಳಿಕೊಟ್ಟಂಥ ಶಿಷ್ಯ ನನಗಿಂತ ಉನ್ನತ ಮಟ್ಟಕ್ಕೆ ಏರಬೇಕು, ಸಮಾಜಕ್ಕೆ ಒಂದು ಶಕ್ತಿ ಆಗಬೇಕು, ರಾಷ್ಟ್ರ ಶಕ್ತಿ ಆಗಬೇಕು. ಕ್ಯಾಂಡ್ಲು ಉರಿತದೆ, ಉರಿದು ಬೆಳಕು ಕೊಡುವಾಗ ಆ ಕ್ಯಾಂಡ್ಲು ಕರಗಿ ಹೋಗುತ್ತೆ, ಏನು ಬೇಸರ ಇಲ್ಲ, ಅನೇಕರಿಗೆ ಬೆಳಕು ಕೊಡ್ತದೆ. ಇಂಥವರು ಸಮಾಜದಲ್ಲಿ ವ್ಯಕ್ತಿಗಳು, ಅಂಥ ವ್ಯಕ್ತಿತ್ವ ನಿರ್ಮಾಣ ನಾವು ಮಾಡುವಂಥದ್ದು ಈ JCI ನಾನು ಕಾಣ್ತೇನೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಇವತ್ತು SLCಯಲ್ಲಿ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕೂಡ ಇದೆ. ಇಂಥ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸುವ ಮೂಲಕ ಈ JCI ಮಂಗಳ ಗಂಗೋತ್ರಿ ಈ ಸಂಸ್ಥೆಯ ಗೌರವ ಹೆಚ್ಚಾಗುತ್ತೆ, ಆ ವಿದ್ಯಾರ್ಥಿಗಳ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಆದ ಕಾರಣ ನಾವು ಹಿರಿಯರು ಕಿರಿಯರನ್ನು ಪ್ರೋತ್ಸಾಹಿಸಬೇಕಾಗುವಂಥದ್ದು ನಮ್ಮ ಧರ್ಮ. ಆದರೆ ಒಂದು ಕಿವಿ ಮಾತು ಅಂತ ಹೇಳಿದರೆ, ಅಂಕಗಳನ್ನು ಪಡೆದು ರ್ಯಾಂಕ್ ಪಡ್ಕೊಂಡು ನಾವು ಮುಂದಿನ ಜೀವನದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಕಾಗೋದಿಲ್ಲ. ನಾನು ಕೂಡ ಒಬ್ಬ ರ್ಯಾಂಕ್ ಸ್ಟೂಡೆಂಟ್. ನನ್ನ MCOM 1982ರಲ್ಲಿ ನಾನು ಪಡ್ಕೊಳ್ಳುವಾಗ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಬ್ಯಾಚಲ್ಲಿ ಪ್ರಥಮ ರ್ಯಾಂಕು ಗೋಲ್ಡ್ ಮೆಡಲನ್ನು ಹಿಡ್ಕೊಂಡಿದ್ದೇನೆ. ನಾನು ಸತ್ಯ ಹೇಳ್ತೇನೆ, ಅದು ಎಲ್ಲಿಯೂ ನನಗೆ ಉಪಯೋಗ ಆಗಲಿಲ್ಲ. ನಾನು ಕೂಡಲೇ ಅದನ್ನು ಮರೆತು ಬಿಟ್ಟೆ, ತಗೊಂಡದ್ದು ಮರೆತು ಬಿಟ್ಟು ಮುಂದೆ ನೋಡ್ತಾ ಹೋದೆ. ಆಮೇಲೆ ನನಗೆ ಅರ್ಥ ಆದದ್ದು, ಪಾಠ ಪ್ರವಚನ ಕೇಳುವಂಥದ್ದು ನಮಗೊಂದು ಪಾಸ್ಪೋರ್ಟ್ ಇದ್ದಾಗೆ, ವೀಸಾ ಆಗೋದಿಲ್ಲ. ವೀಸಾ ಸ್ಟ್ಯಾಂಪಿಂಗ್ ಆಗಬೇಕಾದ್ರೆ, ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ, ಇನ್ನೊಬ್ಬರು ನಮ್ಮನ್ನು ಸ್ವೀಕರಿಸಬೇಕಾದ್ರೆ, ನಾವೊಂದು ಸಾಧನೆ ಮಾಡಬೇಕಾದ್ರೆ, ನಾನು ಇನ್ನೂ ಕಲೀಲಿಕ್ಕಿದೆ, ನಾನೊಂದು 0 ಅಂತೇಳಿ ಒಂದು ತಿಳ್ಕೊಳ್ಬೇಕಾಗುತ್ತೆ. ಆ ಅಹಂ ಹೋಗಬೇಕಾಗುತ್ತೆ, ಅಹಂಕಾರ ಹೋಗಬೇಕಾಗತ್ತೆ. ನಾನು 0 ಆದರೆ ನಾನು ಕಲೀಲಿಕ್ಕೆ ಆಗತ್ತೆ. ಸೊ ಆದ ಕಾರಣ ಇಲ್ಲಿ ಇಂಥ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾದ್ದು, ರ್ಯಾಂಕ್ ಬಂದಿದೆ, ನಿಮಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ, ನಿಮಗೆ ಉತ್ತೇಜನ ನೀಡ್ತೇವೆ, ನೀವು ಮುಂದೆಯೂ ಹೋಗಬೇಕಾಗತ್ತೆ. ಮುಂದೆಯೂ ರ್ಯಾಂಕ್ ತಗೊಳ್ಳಿ ಅಂತ ಹೇಳಲ್ಲ ನಾನು, ಮುಂದೆಯೂ ನೀವು ಸದೃಢರಾಗಬೇಕು, ಸಬಲರಾಗಬೇಕು, ಒಳ್ಳೊಳ್ಳೆ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಅನೇಕ ಜನರಿಂದ ಪಡ್ಕೊಳ್ಬೇಕು, ಒಂದೇ ವ್ಯಕ್ತಿಯಿಂದ ಅಲ್ಲ. ನೋಡಿ ತಿಳಿ ಮಾಡಿ ಕಲಿ ಅಂತ ನಾನು ಎಲಿಮೆಂಟ್ರಿ ಶಾಲೆಯಲ್ಲಿರುವಾಗ ನೋಡ್ತಾ ಇದ್ದೆ, ಅರ್ಥ ಆಗ್ತಿರಲಿಲ್ಲ, ಯಾರು ಅರ್ಥ ಮಾಡಿಸ್ತಿರ್ಲಿಲ್ಲ. ಸೊ ಇವತ್ತು ಅದು ಬಹಳ ಪ್ರಾಮುಖ್ಯ ಆಗುತ್ತೆ. ಆದ ಕಾರಣ ವಿದ್ಯಾರ್ಥಿಗಳಿಗೆ ನಾನು ಕಿವಿ ಮಾತು ಹೇಳ್ತಾ ಇರುವಂಥದ್ದು, ಇಲ್ಲಿ ಒಂದು ಸ್ಫೂರ್ತಿ ತಗೊಳ್ಳಿ. ನಾವು 1% ಸ್ಫೂರ್ತಿ ಕೊಡ್ತೇವೆ, 99% ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ. ನೀವು ಗುರಿ ಇಟ್ಟುಕೊಳ್ಬೇಕು.
ಎಲ್ಲರಿಗಿಂತ ನಾನು ಮುಂದೆ ಹೋಗಬೇಕು ಅಂತ ಹೇಳುವಂಥದ್ದು. ಆದರೆ ನಿಮ್ಮ ಇತಿಹಾಸ ಮರಿಬೇಡಿ, ಬಡತನ ಮರಿಬೇಡಿ. ಉದಾಹರಣೆಗೆ ನಂದೇ ಉದಾಹರಣೆ ತಗೊಂಡ್ರೆ, ನಾನು ಇವತ್ತಿಗೂ ಮರೆಯಲಿಲ್ಲ ನನ್ನ ಏನು ಇತಿಹಾಸ ಓದ್ತೇವೆ ಅಂತ ನಾವು ಭವಿಷ್ಯವನ್ನು ಬರಿತೇವೆ ಅಂತ. ಯಾವ ವ್ಯಕ್ತಿ ಇತಿಹಾಸ ಮರಿತಾನೋ ಆ ವ್ಯಕ್ತಿ ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ತಾರೆ. ನಡೆದು ಬಂದ ದಾರಿ ಮರೆಯದಿರು ಕಂದ ಹೇಳೋ ಪಾಠ ಒಂದು ನಾವು ಎಲ್ಲರೂ ತಿಳ್ಕೊಳ್ಬೇಕಾಗತ್ತೆ. PhD ಮಾಡಿದವನಿಗೂ ಕೂಡ ಇದು ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಸೊ ಆದ ಕಾರಣ ನಮ್ಮ ಹಿಸ್ಟ್ರಿ ಮರಿಬಾರ್ದು. ಎರಡನೇ ನಾವು ತಿಳ್ಕೊಳ್ಬೇಕಾದ ಏನಂತಾರೆ, ನಾನು ಹಳ್ಳಿಯಿಂದ ಬಂದವ. ಹಳ್ಳಿಯಷ್ಟು ಒಂದು ಸ್ವಸ್ಥವಾಗಿರುವ ಜಾಗ ಈ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ನಾನು ಬಾಳೆಪುಣಿಯಲ್ಲಿ ಮೊನ್ನೆ ಹೇಳ್ತಿದ್ದೆ, ಈ ಕೋವಿಡ್ ಮಹಾಮಾರಿಯನ್ನು ಆ ಕಡೆ ತೊಲಗಿದ ನಂತರ ಗ್ರಾಮ ವಾಸ್ತವ್ಯ ಮಾಡಬೇಕು. ನನ್ನ ಶಾಸನಬದ್ಧ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ನಿಲ್ತೇವೆ ಒಂದೊಂದು ರಾತ್ರಿ. ನಾವು ಅಲ್ಲಿ ಏನಾಗುತ್ತೆ ಏನು ಅಂತ ಅವ್ರ ಹತ್ರ ಒಂದು ಮಾತಾಡುವಂಥದ್ದು. ಇದು ಪೊಲಿಟಿಕಲ್ ಗಿಮಿಕ್ ಅಲ್ಲ, ನನ್ನ ಅಂತರದಲ್ಲಿರುವಂಥದ್ದು. ಯಾಕೆಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯವನ್ನು ಹಳ್ಳಿ ಕಡೆಗೆ ಕಟ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಗುರಿಯಾಗಿದೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾವು 10 ಸರ್ಕಾರಿ ಶಾಲೆ ಮತ್ತು ಪ್ರೌಢಶಾಲೆಯನ್ನು ದತ್ತು ಸ್ವೀಕರಿಸಿದ್ದೇವೆ. ಪ್ರಶಾಂತ್ ನಾಯಕರು ನನಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂಥವರು ಅವರೊಬ್ಬರಲ್ಲ, ಅಂಥವ್ರು ಅನೇಕರಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಸಮಾನ ಮನಸ್ಕರು, ನಮಗೆ ಶಕ್ತಿ ಕೊಡಲಿಕ್ಕೆ ಅವರು ಪ್ರೇರಣೆ ಆಗ್ತಾರೆ. ಅಂಥವ್ರು ಇದು ಮಾಡ್ತಾ ಇದ್ದೇವೆ. ಹಾಗೆ ಕೆಲವು ಹಳ್ಳಿಗಳನ್ನು ದತ್ತು ಸ್ವೀಕರಿಸಿದ್ದೇವೆ. ಘೋಷಣೆ ಮಾಡೋದು ಮುಖ್ಯ ಅಲ್ಲ, ಅಲ್ಲಿ ಏನು ಮಾಡಿದ್ದೇವೆ, ಏನಾಯಿತು, ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಯಿತು ಅಂತ ಹೇಳುವಂಥದ್ದು ವಿಶ್ವವಿದ್ಯಾನಿಲಯ ಕಂಡುಕೊಳ್ಳಬೇಕಾಗುತ್ತೆ ಅಂತ ಹೇಳುವಂಥದ್ದು ನಾನು ಡಾಕ್ಟರ್ ಪ್ರಶಾಂತ್ ನಾಯ್ಕಿಗೆ ಹೇಳ್ತಾ ಇದ್ದೆ. ಇದು ಬಹಳ ಮುಖ್ಯ ಆಗುತ್ತೆ. ಆದ ಕಾರಣ ನಾವು ಹಳ್ಳಿಗೆ ಹೋಗಬೇಕು, ಹಳ್ಳಿಯವರು ನಮ್ಮಲ್ಲಿ ಬರಬೇಕು. ಅನೇಕ ವರ್ಷಗಳ ಹಿಂದೆ ನಾನು ಕುಲಸಚಿವ ಆಗಿರುವಾಗ ಈ ಊರಿದ್ದು ತ್ಯಾಗ ಮಾಸ್ಟರಿಗೆ ಗೊತ್ತಿದೆ, ಕೃಷಿ ಮೇಳ ಮಾಡಿದ್ದೇವೆ ನಾವು. ಆ ಕೃಷಿ ಮೇಳ ಮಾಡುವಾಗ ನನಗೆ ಗೊತ್ತಾಯಿತು, ಹಳ್ಳಿಯ ಜನರು ವಿಶ್ವವಿದ್ಯಾಲಯಕ್ಕೆ ಬರುವಾಗ ವಿಶ್ವವಿದ್ಯಾಲಯದ ಘನತೆ ಗೌರವ ಯಾವ ರೀತಿಯಲ್ಲಿ ಹೆಚ್ಚಾಗುತ್ತೆ, ಒಂದು ವಿಶಿಷ್ಟವಾದ ಶಕ್ತಿ, ಒಂದು ಪೂಜಾ ಸ್ಥಳದಲ್ಲಿರುವಂಥ ಶಕ್ತಿ ಹೇಗೆ ಇಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳುವಂಥದ್ದು ನಾನು ಕಣ್ಣಾರೆ ಕಂಡವ, ಅದನ್ನು ಆನಂದಿಸಿದವ. ಆದ ಕಾರಣ ಇದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳೋದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅದಲ್ಲದೆ 3ನೇ ಕಾರ್ಯಕ್ರಮ ಕೂಡ ಇವತ್ತಿದೆ, JC ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಇವತ್ತು ನಾಳ್ದು ಆದಿತ್ಯವಾರ ನಮ್ಮ ಕುಡ್ಲದಲ್ಲಿ ನನ್ನೊಂದು ಕಾರ್ಯಕ್ರಮ ಇದೆ, ರೋಲ್ ಆಫ್ ಟೀಚರ್ಸ್ ಇನ್ ನೇಷನ್ ಬಿಲ್ಡಿಂಗ್ ಅಂತ ಹೇಳುವಂಥದ್ದು. ಅಂದರೆ ಒಬ್ಬ ಟೀಚರು ರಾಷ್ಟ್ರ ನಿರ್ಮಾಣದಲ್ಲಿ ಅವನ ಕೊಡುಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋದು. ಸೊ ಹಾಗೆ ಈ ಗುರುಗಳು ಅಂತ ಹೇಳಿದ ಕೂಡಲೇ, ಶಿಕ್ಷಕರು ಅಂತ ಹೇಳಿದ ಕೂಡಲೇ ಅವರ ಜವಾಬ್ದಾರಿ ತುಂಬ ಇದೆ. ಅದು ಕೇವಲ ಅವರು 2 ಗಂಟೆ ಪಾಠ ಮಾಡಿ ಹೋದರೆ ಆಗೋದಿಲ್ಲ. ಅವರಿಗೆ ಒಂದು ರೀತಿಯಲ್ಲಿ ಪ್ರೈವೇಟ್ ಲೈಫೇ ಇಲ್ಲ. ಅವರು ಸಾರ್ವಜನಿಕ ವ್ಯಕ್ತಿ ಆಗ್ತಾರೆ, ಪಬ್ಲಿಕ್ ಲೈಫ್ ಇರುವಂಥದ್ದು. ಅವರೊಂದು ರೋಲ್ ಮಾಡೆಲ್ ಆಗುತ್ತೆ. ನಾವು ಹೇಳ್ತೇವೆ, ಒಂದು ಮೀಡಿಯೋಕರ್ ಟೀಚರ್ ಏನು ಮಾಡ್ತಾರೆ ಅಂತಾರೆ, ಹೇಳ್ತಾನೆ ಅಂತ ಹೇಳೋದು. ಒಬ್ಬ ಆರ್ಡಿನರಿ ಟೀಚರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿವರಿಸ್ತಾನೆ ಅಂತ, ಎಕ್ಸ್ಪ್ಲೈನ್ ಮಾಡ್ತಾನೆ. ಒಬ್ಬ ಒಳ್ಳೆ ಟೀಚರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದು ಹೇಗೆ ಅಂತ ತೋರಿಸ್ತಾನೆ, ಡೆಮಾನ್ಸ್ಟ್ರೇಟ್ ಮಾಡ್ತಾನೆ. ಹಕ್ಕಿಯ ಚಿತ್ರ ಬಿಡಿಸಿ ಹಕ್ಕಿಯಂತೆ ಹಾರೋದು ಹೇಗೆ ಅಂತ ತೋರಿಸಬೇಕಾಗುತ್ತೆ. ಅವ ಡೆಮಾನ್ಸ್ಟ್ರೇಷನ್, ಲರ್ನಿಂಗ್ ಬೈ ಡೂಯಿಂಗ್ ಹೇಳ್ತೇವೆ, ಅದನ್ನು ಮಾಡ್ತಾನೆ. ಆದರೆ ಶ್ರೇಷ್ಠ ಗುರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡ್ತಾನೆ. ನಾನು ಯಾವಾಗಲೂ ಕ್ಲಾಸಲ್ಲಿ ಪಾಠ ಮಾಡುವಾಗ ಮಕ್ಕಳಿಗೆ ಹೇಳ್ತಿದ್ದದ್ದು ಏನಂತ ಹೇಳಿದ್ರೆ, 1 ಗಂಟೆ ಪಾಠದಲ್ಲಿ 1/4 ಗಂಟೆ ಮಾತ್ರ ಸಿಲೆಬಸ್ಸು, ಉಳಿದ 45 ನಿಮಿಷ ನನ್ನ ಜೀವನದ ಪಾಠದ ಅಂಶ ನಿಮಗೆ ಕೊಡ್ತೇನೆ ನಾನು ಹೇಳಿದರೆ. ಯಾವುದೇ ಮಗುವನ್ನು ಕಲಿಕೆಗೆ ನಾವು ಪ್ರೇರಣೆ ಕೊಡಬೇಕಾದ್ರೆ ಫಸ್ಟಿಗೆ ಅವನಿಗೆ ಸ್ಫೂರ್ತಿ ಕೊಡಬೇಕಾಗುತ್ತೆ. ನಾನು ಹೇಳೋದು ಯಾವಾಗಲೂ ಅಷ್ಟೇ, ಯಾವ ಮಗು ಕೂಡ ದಡ್ಡ ಇಲ್ಲ, ದಡ್ಡಿ ಇಲ್ಲ, ನಾವೇ ಸುಮ್ಮನೆ ಬರೆಯುವಂಥದ್ದು. ಕೆಲವೊಮ್ಮೆ ಶಾಲೆಗೆ ಹೋದ ನಂತರ ಅದು ಅವಿದ್ಯಾವಂತರಾಗೋದು. ಶಾಲೆ ಹೋಗೋದ್ರೆ ವಿದ್ಯಾವಂತರು. ನಿಮಗೆ ಆಶ್ಚರ್ಯ ಆಗ್ಬೋದು ಏನು ಅಂತ, ವಿದ್ಯೆ ಮತ್ತು ಅವಿದ್ಯೆ ಏನು ಅಂತ ತುಂಬ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸ್ವಲ್ಪ ಗಮನಾರ್ಹವಾದ ಅಂಶಗಳನ್ನು ಒಳಗೊಂಡಿದೆ. ನಮ್ಮ ಮನೋಭಾವ ಚೇಂಜ್ ಆಗಬೇಕು, ಮತ್ತು ಇದನ್ನು ಅನುಷ್ಠಾನ ಚೆನ್ನಾಗಿ ಮಾಡಿದರೆ ಮಾತ್ರ ಆಗತ್ತೆ. 1968ರ ಪಾಲಿಸಿ ಕೂಡ ಚೆನ್ನಾಗಿತ್ತು, ಇಂದಿರಾ ಗಾಂಧಿ ಅವರು ಮಾಡಿದ್ದು. 1986 ರಾಜೀವ್ ಗಾಂಧಿ ಮಾಡಿದ್ದು ಕೂಡ ಚೆನ್ನಾಗಿತ್ತು, ಪಾಲಿಸಿ ಚೆನ್ನಾಗಿರುತ್ತೆ. ಈ 2020ರ ಪಾಲಿಸಿ ಕೂಡ ಚೆನ್ನಾಗಿದೆ. ಅನುಷ್ಠಾನ ಯಾವ ರೀತಿಯಲ್ಲಿ ಮಾಡ್ತೇವೆ ಅಂತ ಹೇಳುವಂಥದ್ದು, ಈ ಅನುಷ್ಠಾನ ಮಾಡೋದ್ರಲ್ಲಿ ಮೊದಲನೇ ಪ್ರಾಶಸ್ತ್ಯ ಕೊಡಬೇಕಾದ್ದು, ಜವಾಬ್ದಾರಿ ಕೊಡಬೇಕಾದ್ದು ನಾವು ಶಿಕ್ಷಕರಿಗೆ.
ಯಾಕಂದರೆ ಒಂದು ಮಣ್ಣಿನ ಮುದ್ದೆಯನ್ನು ಅವರೊಂದು ಕುಂಬಾರ ಯಾವ ರೀತಿಯಲ್ಲಿ ಒಂದು ಮಡಿಕೆ ಮಾಡ್ತಾನೋ ಆ ರೀತಿಯ ಶೇಪ್ ಕೊಡುವಂಥದ್ದು ಒಬ್ಬ ಶಿಕ್ಷಕರ ಕೆಲಸ ಆಗಿರ್ತದೆ. ಅಂಥ ಶಿಕ್ಷಕರನ್ನು JCI ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಿರುವಂಥದ್ದು ನಿಜವಾಗಿ ಪ್ರಶಂಸನೀಯ, ಶ್ಲಾಘನೀಯ. ಮತ್ತು ಈ JCI ಮಂಗಳ ಗಂಗೋತ್ರಿಯ ನಿಜವಾದ ಗೌರವ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಲ್ಲದೆ ಈ 7 ದಿವಸಗಳ ಕಾಲ ಬಹಳ ಅರ್ಥಪೂರ್ಣವಾದದ್ದು, ಹೆಚ್ಚಿನ ಯುವತಿಯರಿಗೆ ಹೆಲ್ಪ್ ಆಗುವಂಥದ್ದು, ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮ. ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ತರಬೇತಿ, ಇಂಗ್ಲೀಷಲ್ಲಿ ಮಾತಾಡಲಿ. ಮೊದಲು ನಮ್ಮದು ಮದರ್ ಟಂಗ್ ಭಾಳ ಮುಖ್ಯ, ಮಾತೃಭಾಷೆಯಲ್ಲಿ ಮೊದಲು ನಾವು ಚೆನ್ನಾಗಿ ಹೇಳಲಿಕ್ಕೆ ಕಲಿಬೇಕಾಗುತ್ತೆ. ಕೆಲವೊಮ್ಮೆ ಮಾತೃಭಾಷೆಯಲ್ಲಿ ಹೇಳಲಿಕ್ಕೆ ಬರೆದವರು ಇಂಗ್ಲೀಷ್ ಹೇಳಿಕೊಡ್ತಾರೆ, ಭಾಳ ಕಷ್ಟ ಆಗುತ್ತೆ. ಸೊ ಇಲ್ಲಿ ಎನಿವೆ ಅದರ ಬಗ್ಗೆ ಎಲ್ಲ ನಿಮಗೆ ಅರಿವಿದೆ, ಜಾಗೃತಿ ಇದೆ. ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ತರಬೇತಿ, ಆನ್ಲೈನಲ್ಲಿ ಪೋಷಕರಿಗೆ ಮಾಹಿತಿ ಕಾರ್ಯಾಗಾರ. ಕೋವಿಡ್ ಆಗಿ ಈಗ ನೋಡಿ, ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ, ವಿಶ್ವ ಸಾಕ್ಷರತಾ ದಿವಸದ್ದು ಮೈನ್ ಥೀಮ್ ಏನಿತ್ತು? ಡಿಜಿಟಲ್ ಲಿಟರಸಿ ಅಂತ ಹೇಳ್ತೇವೆ, ಡಿಜಿಟಲ್ ಸಾಕ್ಷರತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಗಮನಾರ್ಹವಾದ ಅಂಶ. ಹಾಗೆಯೇ ಸಾವಯವ ಗೊಬ್ಬರದ ಪ್ರಾತ್ಯಕ್ಷಿಕೆ ಮತ್ತು ಕಸಿ ಕಟ್ಟುವ ತರಬೇತಿ. ಆತ್ಮನಿರ್ಭರ ಭಾರತ ಆಗಬೇಕಾದ್ರೆ ಇದು ಹಳ್ಳಿಯಿಂದ ಪ್ರಾರಂಭ ಆಗಬೇಕು. ಆಯುರ್ವೇದ ಮತ್ತು ಇನ್ನಿತರ ಜಾತಿಯ ಗಿಡ ನೆಡುವ ಕಾರ್ಯಕ್ರಮ, ಪ್ರಕೃತಿ ಜೊತೆಗೆ ಸಹ ಬಾಳುವೆ ನಾವು ಕಲೀಲಿಕ್ಕೆ ಆಗುವಂಥದ್ದು, ಅದು ಭಾಳ ಮುಖ್ಯ ಆಗುತ್ತೆ. ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಕಾರ್ಯಕ್ರಮ ಮತ್ತು ಗಂಗೋತ್ರಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಕೋವಿಡ್ ವಾರಿಯರ್ಸ್ಗೆ ಗೌರವ ಅಭಿನಂದನೆ. ಖಂಡಿತ ಹೌದು. ಯಾಕಂದರೆ ಅವರು ಜೀವದ ಹಂಗನ್ನು ತೊರೆದು ಮನೆ ಮಂದಿಯ ಆರೋಗ್ಯವನ್ನು ತಲೆಕೆಡಿಸಿಕೊಳ್ಳದೆ ಬಂದು ಸಮಾಜದಲ್ಲಿ ನಿಂತು ಇತರರಿಗೆ ಅವರು ಸಹಾಯ ಮಾಡ್ತಾರಲ್ಲ, ಸಹಾಯ ಹಸ್ತ ಚಾಚ್ತಾ ಇದ್ದಾರಲ್ಲ, ಅವರು ದೇವರಿಗೆ ಸಮಾನ. ಅದಕ್ಕಾಗಿ ನಿಜವಾದ ದೇವರು ಪೂಜಾ ಸ್ಥಳದಲ್ಲಿ ಇವತ್ತು ಇಲ್ಲ, ಇವರಲ್ಲಿ ನಾನು ನೋಡ್ತಾ ಇದ್ದೇನೆ. ಇಂಥವರ ಹತ್ರ ಅವರಿಗೆ ಕೋವಿಡ್ ವಾರಿಯರ್ಸ್ಗೆ ಸನ್ಮಾನ ಮಾಡುವಂಥದ್ದು ನಿಜವಾಗಿ ಬಹಳ ಅರ್ಥಪೂರ್ಣ ಮತ್ತು ಸಮಯೋಚಿತ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕೋವಿಡ್ ವಿನ್ನರ್ಸ್ ಕೂಡ ಇದ್ದಾರೆ, ಅಂಥವ್ರನ್ನು ಕೂಡ ಗೌರವಿಸಬೇಕು ನಾವು. ಯಾಕೆಂದರೆ ಅವರು ಅದನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಂದವರು, ಉಳಿದವರಿಗೆ ಧೈರ್ಯ ಕೊಡಲಿಕ್ಕಾಗುತ್ತೆ. ಭಾಷಣದ ಮೂಲಕ ಧೈರ್ಯ ತುಂಬಲಿಕ್ಕೆ ಆಗೋದಿಲ್ಲ. ಅವರು ಬಂದು ನಿಂತರೆ ಅವ್ರು ಹೇಳ್ತಾರೆ, ಹೆದರ್ಕೊಳ್ಬೇಡಿ, ಏನಿಲ್ಲ, ಜಾಗ್ರತೆ ಇರಿ ಅಂತ. ಅದರದ್ದು ತೂಕ ಇರುತ್ತೆ. ಅಂಥವ್ರದ್ದೊಂದು ವಾರಿಯರ್ಸ್ಗೆ ಅಭಿನಂದನೆ. ಅದಲ್ಲದೆ ಆಟೋ ಚಾಲಕ ಮಾಲಕರಿಗೆ ಮಾಸ್ಕ್ ವಿತರಣೆ. ಯಾಕೆ ನಾನು ಈಗಾಗಲೇ ಹೇಳಿದೆ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಸ್ಫೂರ್ತಿಯ ಚಿಲುಮೆ ನಾವು ಆಗಬೇಕು. ಆಗ ಸಮಾಜ ನಿರ್ಮಾಣದ ಒಂದು ಇದಾಗತ್ತೆ. ಸೊ ಆದ ಕಾರಣ ಇದೆಲ್ಲ ನಾವು ಹೇಳೋದಷ್ಟೇ. ಇಲ್ಲಿ ಆತ್ಮನಿರ್ಭರ ಭಾರತ ಇರ್ಬೋದು, ವ್ಯಕ್ತಿತ್ವ ವಿಕಸನದ ಮೂಲಕ ರಾಷ್ಟ್ರ ನಿರ್ಮಾಣ ಇರ್ಬೋದು, ಬದುಕು ಮತ್ತು ಜೀವನದ ಮಧ್ಯೆ ಇರುವ ಅಂತರ ನಾವು ಅರ್ಥ ಮಾಡ್ಕೊಳ್ಬೇಕು. ಸಾಮಾಜಿಕ ಸೌಹಾರ್ದತೆ ಬಹಳ ಮುಖ್ಯ. ಸಮಾನತೆ ಮತ್ತು ಮಾನವೀಯತೆ ನಾವು ಪ್ರತಿಯೊಬ್ಬರು ಈ ಸಮಯದಲ್ಲಿ ಮೆರಿಬೇಕು. ಮತ್ತು ಪ್ರಕೃತಿ ಜೊತೆಗೆ ಸಹಬಾಳ್ವೆ, ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ನಾವು ಮರಿಬಾರದು ಯಾರು ಕೂಡ. ಸಹಾನುಭೂತಿ ಮತ್ತು ಅನುಕಂಪ ನಾವು ತೋರಿಸಬೇಕಾಗುತ್ತೆ. ಆಗ ಮಾತ್ರ ಮನುಷ್ಯರಾಗ್ತೇವೆ, ಪ್ರಾಣಿಗಳಿಗಿಂತ ಭಿನ್ನರಾಗ್ತೇವೆ. ನಾವು ದುಡಿದು ಬದುಕುವ ಮನೋಭಾವವನ್ನು ನಾವು ಬೆಳೆಸಿಕೊಳ್ಬೇಕು. ಇತಿಹಾಸ ಮರೆಯದೆ ನಾನು ಹೇಳಿದಾಗೆ ಭೂತಕಾಲವನ್ನು ಓದಿ ಭವಿಷ್ಯವನ್ನು ಬರೆಯುವ ಪ್ರಜ್ಞಾವಂತ ನಾಗರಿಕರ ನಿರ್ಮಾಣ ಆಗಬೇಕು. ಸ್ವಚ್ಛ ಸ್ವಸ್ಥ ಪ್ರಗತಿಯತ್ತ ಸಾಗುವಂಥ ಸಮಾಜ ನಿರ್ಮಾಣ ಆಗಬೇಕು. ಖಂಡಿತ ಈ ಗಂಗೋತ್ರಿ ಉತ್ಸವದಲ್ಲಿ ಇದೆಲ್ಲ ಈಡೇರ್ತದೆ. ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ನಾವು ಸೃಷ್ಟಿಸಬಹುದು. ಆದ ಕಾರಣ ನಿಮಗೆಲ್ಲರಿಗೂ ಶುಭವಾಗಲಿ. ಇಂಥ ಒಂದು JC ಸಪ್ತಾಹವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಹಾಗೆ ಇದೆಲ್ಲ ಅರ್ಥಪೂರ್ಣವಾಗಿ ನೆರವೇರಲಿ ಅಂತ ಹೇಳಿ ದೀಕ್ಷಿತ್ ರಾಮಕೃಷ್ಣ ಶಾಮ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮನ ಸರ್ಕಾರಿ ಪ್ರೌಢಶಾಲೆ ಧನರಾಜ್ ವೈಗಟ್ಟಿ ಸರ್ಕಾರಿ ಪ್ರೌಢಶಾಲೆ ಕಬ್ಬುಕಟ್ಟೆ. ಆಮೇಲೆ
ವೈಶಾಖಿ ಎ ನಿತ್ಯಾದ್ರ ಆಂಗ್ಲ ಮಾಧ್ಯಮ ಶಾಲೆ. ಬಂದ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಹೆಸರು ತಪ್ಪಿದ್ರೆ ದಯವಿಟ್ಟು ಗಮನಕ್ಕೆ ತರಬೇಕು ಅಂತ ಹೇಳ್ತಾ ಇದ್ದೀನಿ. ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಮುಫೀಜಾ ಹೀರಾಗಲ್ ಹೈಸ್ಕೂಲ್, ಅನನ್ಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ, ಕೃತಿಕಾ ಎಸ್ ನಾಯಕ್ ಸರ್ಕಾರಿ ಪ್ರೌಢಶಾಲೆ ಸರ್ಮನ್, ವಿಡಿಯೋ ಪ್ರೌಢಶಾಲೆ ಅಂಕರೆ, ಶಾಲೆ ಅಂಕರೆ, ನೆಬಿಷನ್ ನಸೀಫಾ ಸರ್ಕಾರಿ ಪ್ರೌಢಶಾಲೆ ಕಲ್ಕಟ್ಟ, ಸದಸ್ಯರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ನಾವೀಗ ಗೌರವಿಸಲಿದ್ದೇವೆ. ನಮ್ಮ ವಲಯ ಅಧ್ಯಕ್ಷರಾದ JMF ಕಾರ್ತಿಕ ಮಧ್ಯಸ್ಥರವರು ಈ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ನಮ್ಮ ಕಾರ್ಯದರ್ಶಿಯವರು ಎಲ್ಲ ಶಿಕ್ಷಕರ ಹೆಸರನ್ನು ಓದಬೇಕಾಗಿ ವಿನಂತಿ. ಅನಂತರ JC ಶಿಕ್ಷಕ ಪ್ರಶಸ್ತಿಯನ್ನು ತದನಂತರ ನಾವು ಸನ್ಮಾನಿಸಲಿದ್ದೇವೆ. ಮೊದಲಿಗೆ JC ಶಿಕ್ಷಕ ಪ್ರಶಸ್ತಿಯ ಪರಿಚಯವನ್ನು ಮೋಹನ್ ಶಿರ್ಲಾಲ್ ಅವರು ಮಾಡಲಿಕ್ಕಿದ್ದಾರೆ. ವಿಶೇಷವಾದಂಥ ಒಬ್ಬ ಉತ್ತಮ ಶಿಕ್ಷಕರು ನಮ್ಮಲ್ಲಿ ಈಗ ಆಸೀನರಾಗಿದ್ದಾರೆ. ಮೊನ್ನೆದನೇ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀಯುತ ರಾಧಾಕೃಷ್ಣ ಮಲ್ಲಾರ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಾರಿಯಲ್ಲಿ ಸಹ ಶಿಕ್ಷಕರಾಗಿ ಕಳೆದ 20 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ವಿಶೇಷವಾದಂಥ ಒಬ್ಬ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೂ ಕೂಡ ಸಾಧನೆ ಮಾಡಿದಂಥ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಿನ ಕಾರ್ಯದರ್ಶಿಯಾಗಿ ಕೂಡ ಹಲವು ವರ್ಷಗಳಿಂದ ದುಡಿತಿದ್ದಾರೆ. ಅದರೊಟ್ಟಿಗೆ ವಿಶೇಷವಾದಂಥ ಇವರ ವ್ಯಕ್ತಿತ್ವವನ್ನು ಹೇಳಬೇಕಾದ್ರೆ ಇವರು ಪ್ರಾಣಿ ಪ್ರಿಯರು. ಇವರ ಮನೆಯಲ್ಲಿ ನಾವು ನೋಡಿದರೆ ಗೊತ್ತಾಗ್ತದೆ, ಇವರ ಮನೆಯಲ್ಲಿರುವಂಥ ಎಲ್ಲ ನಾಯಿಗಳು ಒಂದೆರಡಲ್ಲ ಒಂದು ಬೇರೆ ಬೇರೆ ತಳಿಯ ನಾಯಿಗಳನ್ನು ಸಾಕಿಕೊಂಡು ಇಡೀ ಪರಿಸರಕ್ಕೆ ಇವರೊಬ್ಬರು ವಿಶೇಷವಾದಂಥ ಪ್ರಾಣಿ ಪ್ರಿಯ ಶಿಕ್ಷಕರಾಗಿ ಕೂಡಿ ಬಂದಿದ್ದಾರೆ. ಇವರನ್ನು ವಿಶೇಷವಾಗಿ ಇಷ್ಟು ಗೌರವಿಸಿದ್ದೇವೆ. JC ಮಂಗಳೂರು ಗೋತ್ರಿ ವತಿಯಿಂದ JC ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗೌರವಿಸಿದ್ದೇವೆ ಸರ್, ನಮಗೆ ಅಭಿನಂದನೆಗಳು. ಮತ್ತೋರ್ವ ಶಿಕ್ಷಕಿಯವರು ಶ್ರೀಮತಿ ಜಯಲಕ್ಷ್ಮಿ ಅವರು, ಇವರು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಲ್ಕಟ್ಟಾದಲ್ಲಿ ಸೇವೆ ಸಲ್ಲಿಸ್ತಿದ್ರು. ಬಹುಶಃ ಈ ದಿವಸ ಇವತ್ತು ಅವರಿಗೆ TD ಆಫೀಸಲ್ಲಿ ನಮ್ಮಲ್ಲಿ ಇಂಟರ್ವ್ಯೂ ಆಗಿ ಪ್ರಮೋಷನ್ ಭರ್ತಿಗೊಂಡಿದ್ದಾರೆ. ವಿಶೇಷವಾದಂಥ ನಮಗೆ ಅವಕಾಶಗಳು ಸಿಕ್ಕಿದೆ. ಭರ್ತಿಗೊಂಡು ಸರ್ಕಾರಿ ಪ್ರೌಢಶಾಲೆ ಕೊಳ್ಳರಕೋಡಿಯಲ್ಲಿ ನಾಳೆಯಿಂದ ಬಹುಶಃ ಕೆಲಸವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಾಗೆ ಇವರು ಕೂಡ 150ಕ್ಕೂ ಹೆಚ್ಚು ಚುಟುಕುಗಳನ್ನು ಬರೆದಂಥ ಒಬ್ಬ ಪ್ರತಿಭೆ. ಅದರೊಟ್ಟಿಗೆ ರಸಪ್ರಶ್ನೆಯ ಸ್ಪರ್ಧೆಯಲ್ಲಿ ಕೂಡ ವಿಜೇತರಾಗಿದ್ದಾರೆ. ಸರ್ಕಾರಿ ನೌಕರರ ಒಂದು ನಾಟಕದಲ್ಲಿ ಕೂಡ ರಾಜ್ಯದಲ್ಲಿ ಕೂಡ ಭಾಗವಹಿಸಿ ಅದರಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ. ಅದರೊಟ್ಟಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೋವಿಡ್ ನಿಯಂತ್ರಣ ಪಡೆಯಲ್ಲಿ ಕೂಡ ಸದಸ್ಯೆಯಾಗಿ ಇಟ್ಟುಕೊಂಡು ಕೆಲಸವನ್ನು ನಿರ್ವಹಿಸಿದಂಥ ಶ್ರೀಮತಿ ಜಯಲಕ್ಷ್ಮಿ ಅವರನ್ನು ಕೂಡ ನಾವು JC ಮಂಗಳೂರು ಗೋತ್ರಿಯ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗೌರವಿಸಿದ್ದೇವೆ. ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು.
ಕಾರ್ಯಕ್ರಮ. ಈ ಎರಡು ಜಂಟಿ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದೀರಿ. ಈಗ ನಮ್ಮ JCಯ ಅಧ್ಯಕ್ಷರು ಹೇಳಿದರು, ಶಿಕ್ಷಕರಿಗೆ ಒಂದು ಅಭಿನಂದನೆ ಆಗಿದೆ, ಅವರ ಬಗ್ಗೆ ಒಂದು ಎರಡು ಮಾತನಾಡಬೇಕು ಅಂತೇಳಿ. ಒಬ್ಬ ನಿವೃತ್ತ ಶಿಕ್ಷಕನಾಗಿ ನಾನು ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿಕ್ಷಕ ಈ 3 ಅಕ್ಷರ ಬಹಳಷ್ಟು ಅರ್ಥಪೂರ್ಣವಾದ ಒಂದು ವ್ಯಾಖ್ಯಾನೆಯನ್ನು ಅದು ಕೊಡ್ತಾ ಇದೆ. ಶಿ ಅಂದರೆ ಶಿಕ್ಷಿಸುವವ, ಯಾವ ರೀತಿಯದು ಮಕ್ಕಳನ್ನು ಸರಿಪಡಿಸುವುದಕ್ಕೋಸ್ಕರ ಕೊಡುವಂಥ ಸಣ್ಣ ಪುಟ್ಟ ಒಂದು ಶಿಕ್ಷೆ, ಅದು ಶಿಕ್ಷೆ ಅಲ್ಲ, ಶಿಕ್ಷಣದ ಒಂದು ಭಾಗ. ಕ್ಷಮಿಸುವವ, ಮತ್ತೆ ಇಲ್ಲ, ಏನೇ ಶಿಕ್ಷೆ ಕೊಟ್ಟರು ಕೂಡ ನಂತರ ಆ ವಿದ್ಯಾರ್ಥಿ ತನ್ನ ಮಕ್ಕಳಂತೆ ಆತ ನೋಡಿಕೊಳ್ತಾನೆ. ಕ್ಷಮೆ ಅವನಲ್ಲಿ ಯಾವತ್ತೂ ಇರ್ತದೆ. ಮತ್ತೆ ಕಲಿಸ್ತಾನೆ, ಕಲಿಸ್ತಾ ಇರ್ತಾನೆ, ನಿರಂತರವಾಗಿ ಅವನ ಕೆಲಸ ಸಾಗ್ತಾ ಇರ್ತದೆ. ಇದೇ ಶಿಕ್ಷಕ ಅನ್ನತಕ್ಕಂಥ ಶಬ್ದಕ್ಕಿರತಕ್ಕಂಥ ಒಂದು ವ್ಯಾಖ್ಯಾನ. ಸ್ನೇಹಿತರೆ, ನಮಗೆ ಅಕ್ಷರ ಜ್ಞಾನವನ್ನು ಕೊಡುವವ ಮಾತ್ರ ಶಿಕ್ಷಕ ಅಲ್ಲ. ಗುರು ಅಂತ ಹೇಳಿದರೆ ಅಥವಾ ಶಿಕ್ಷಕ ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ಲ ವರ್ಗದಲ್ಲಿ ಕೂಡ ಇದ್ದಾರೆ. ಒಬ್ಬ ಕಾರ್ಪೆಂಟ್ರಿ ಕೆಲಸ ಮಾಡತಕ್ಕಂಥವನು ಕೂಡ ಶಿಕ್ಷಕ. ಗ್ಯಾರೇಜಲ್ಲಿ ಮೆಕ್ಯಾನಿಕ್ ವೃತ್ತಿಯನ್ನು ಮಾಡತಕ್ಕಂಥವನು ಕೂಡ ಒಬ್ಬ ಶಿಕ್ಷಕ. ಅವನ ಕೈಗಳಿಗೆ ಅದೆಷ್ಟೋ ವಿದ್ಯಾರ್ಥಿಗಳ ಮೇಲೆ ಬರ್ತಾರೆ. ಒಂದು ಕಂಪ್ಯೂಟರ್ ಎಜುಕೇಷನ್ನಲ್ಲಿ ಕಲಿಸುವಂಥವನು ಶಿಕ್ಷಕ. ಆದ್ದರಿಂದ ಶಿಕ್ಷಕ ಅನ್ನುವಂಥದ್ದು ಎಲ್ಲ ವರ್ಗದಲ್ಲಿ ಕೂಡ ಇದೆ. ಆದರೆ ಒಂದು ತರಗತಿ ಕೋಣೆಯಲ್ಲಿ ಒಂದಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಅವರನ್ನು ತಿದ್ದಿ ಅವರಿಗೆ ಸಂಸ್ಕಾರವನ್ನು ಕಲಿಸುವಂಥದ್ದು, ಅವರಿಗೆ ಬುದ್ಧಿಯನ್ನು ಕಲಿಸಿಕೊಡುವಂಥದ್ದು ಕೇವಲ ಒಂದು ಕೋಣೆಯ ಒಳಗೆ ಮಾತ್ರ ಅದು ನಡೆಯುತ್ತದೆ. ಅದು ಕೇವಲ ಶಿಕ್ಷಣ ಆಗುವುದಿಲ್ಲ. ಏನು ತರಗತಿ ಕೋಣೆಯಲ್ಲಿ ನಮ್ಮ ಮಕ್ಕಳು ಕಲಿತಾರೆ, ಆ ಮಕ್ಕಳು ಅದನ್ನು ತನ್ನ ಕುಟುಂಬದಲ್ಲಿ, ತನ್ನ ಸಮಾಜದಲ್ಲಿ ಅದನ್ನು ಕ್ರಿಯಾರೂಪಕ್ಕೆ ತಂದಾಗ ಮಾತ್ರ ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಮಕ್ಕಳೇ, ಇವತ್ತು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಎಲ್ಲ ವೃತ್ತಿಗಳಾಗಿ ಅಲ್ಲ. ಬೇರೆ ಬೇರೆ ವೃತ್ತಿಯಲ್ಲಿ ಜನ ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಆದರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅದು ಪವಿತ್ರವಾದಂಥ ಒಂದು ವೃತ್ತಿ. ಇವತ್ತು ದೇಶದ ಉದ್ದಗಲಕ್ಕೆ ನಾವು ನೋಡಿ, ಇವತ್ತೊಬ್ಬ ಮುಖ್ಯಮಂತ್ರಿ ಆಗಬೇಕಾಗಿದ್ದರೂ ಕೂಡ ಅವನ ಹಿಂದೆ ಒಬ್ಬ ಶಿಕ್ಷಕ ಇದ್ದಾನೆ. ಪ್ರಧಾನಮಂತ್ರಿ ಆಗಬೇಕಾಗಿದ್ದರೂ ಕೂಡ ಅವನ ಹಿಂದೆ ಒಬ್ಬ ಶಿಕ್ಷಕ ಇದ್ದಾನೆ. ರಾಷ್ಟ್ರಾಧ್ಯಕ್ಷನಾಗಬೇಕಾಗಿದ್ದರೂ ಕೂಡ ಅವನ ಹಿಂದೆ ಒಬ್ಬರು ಶಿಕ್ಷಕರಿದ್ದಾರೆ. ಕುಲಪತಿಗಳಾಗಬೇಕಾಗಿದ್ದರೂ ಕೂಡ ಅವರ ಹಿಂದೆ ಒಬ್ಬ ಶಿಕ್ಷಕ ಇದ್ದಾನೆ. ವಲಯ ಅಧ್ಯಕ್ಷರಾಗಬೇಕಾದ್ರೂ ಕೂಡ ಅವರ ಹಿಂದೆ ಶಿಕ್ಷಕ ಇದ್ದಾನೆ. ಒಬ್ಬ ಶಿಕ್ಷಕನ ಹಿಂದೆ ಇನ್ನೊಬ್ಬ ಶಿಕ್ಷಕ ಇರ್ತಾನೆ. ತಿಳ್ಕೊಳ್ಳಿ ಮಕ್ಕಳೇ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಪರಿಪೂರ್ಣವಾದಂತಹ, ಬಹಳ ಜಾಗರೂಕತೆವಾಗಿರತಕ್ಕಂಥ ವೃತ್ತಿ. ಬಿಳಿಯಾದ ಒಂದು ಬಟ್ಟೆಗೆ ಒಂದು ಕಪ್ಪು ಚುಕ್ಕೆ ಬಿದ್ದರೂ ಕೂಡ ಆ ಬಟ್ಟೆಗೆ ಒಂದು ಕಳಂಕ ಬರ್ತದೆ. ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅದೊಂದು ಬಿಳಿ ಬಟ್ಟೆ ಇದ್ದಾಗೆ. ಆದ್ದರಿಂದ ಅದನ್ನು ಕಾಪಾಡಿಕೊಳ್ಳುವಂಥದ್ದು ಅದು ನಮ್ಮೆಲ್ಲರ ಕರ್ತವ್ಯ. ಸಮಾಜದಲ್ಲಿ ಒಬ್ಬ ಡಾಕ್ಟ್ರ್ ತಪ್ಪು ಮಾಡಿದರೆ ಒಬ್ಬ ಪೇಷಂಟ್ ಸಾಯಬಹುದು. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಂದು ಕಟ್ಟಡ ಬೀಳಬಹುದು. ಒಬ್ಬ ಲಾಯರ್ ತಪ್ಪು ಮಾಡಿದರೆ ಒಬ್ಬ ಕ್ಲೈಂಟ್ಗೆ ಶಿಕ್ಷೆ ಆಗಬಹುದು. ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಇಡೀ ಸಮಾಜವೇ ನಾಶ ಆಗುತ್ತೆ. ಅಂಥ ಒಬ್ಬ ಸಮರ್ಥವಾದ ಶಿಕ್ಷಕ ಇವತ್ತು. ಅಂಥ ಒಂದು ಶಿಕ್ಷಕ ವೃತ್ತಿಯನ್ನು ನಾವು ಪೂಜಿಸಬೇಕು, ಗೌರವಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಗೌರವ ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರನ್ನು ವಂದಿಸಬೇಕು. ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಶಿಕ್ಷಕರು. ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಒಬ್ಬ ಸೀನಿಯರ್ ಸ್ಟೂಡೆಂಟ್ ತಿಳ್ಕೊಳ್ಬೇಕು ಮಕ್ಕಳೇ. ಒಬ್ಬ ಹಿರಿಯ ವಿದ್ಯಾರ್ಥಿಯವ
ಅವ ಶಿಕ್ಷಕ ಅನ್ನುವಂಥದ್ದು ಹೆಸರು ಮಾತ್ರ, ಒಬ್ಬ ಹಿರಿಯ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಕಲೀಲಿಕ್ಕಿದೆ. ಹಾಗಂತ ಶಿಕ್ಷಕರಿಗೆ ಕಲಿತು ಆಗಿದೆ ಅಂತ ಇಲ್ಲ. ಒಬ್ಬ ಶಿಕ್ಷಕ ಕೂಡ ನಿರಂತರ ಕಲಿಯುವಂಥ ವಿದ್ಯಾರ್ಥಿ. ಅವ ನಿರಂತರವಾಗಿ ಕಲಿತರೇ ಪರಿಪೂರ್ಣವಾದ ಜ್ಞಾನವನ್ನಲ್ಲಿರ್ತದೆ. ನಂದು ಕಲಿತಾ ಇದ್ದು ನಾನಿಬ್ಬ ಮಕ್ಕಳಿಗೆ ಕಲಿಸುವ ಅಂತ ಹೇಳಿಕೊಂಡು ಸುಮ್ಮಗೆ ಕೂತ್ಕೊಂಡ್ರೆ ಅವ ಶಿಕ್ಷಕ ಆಗುವುದಿಲ್ಲ. ಆದ್ದರಿಂದ ಇವತ್ತು ಏನು ನಮ್ಮ ಈ ಒಂದು ವೇದಿಕೆಯಲ್ಲಿ ಇಬ್ಬರು ಮಹಾನ್ ಶಿಕ್ಷಕರನ್ನು ಅಭಿನಂದಿಸಿದ್ದೇವ, ಅದು ಸಮಸ್ತ ಶಿಕ್ಷಕರಿಗೆ ಸಲ್ಲುವಂಥ ಅಭಿನಂದನೆ ಆಗಿರ್ತದೆ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಅಭಿನಂದನಾ ಪತ್ರವನ್ನು ನಮ್ಮ ಅತಿಥಿಗಳಿಂದ ಸ್ವೀಕಾರ ಮಾಡಿದಿರಿ. ಮಕ್ಕಳೇ, ನೀವು ನೆನಪಿಟ್ಟುಕೊಳ್ಬೇಕು, ನಾಳೆ ಯಾವ ರೀತಿಯಲ್ಲಿ ಇವತ್ತು ನೀವೊಂದು ಪ್ರಶಸ್ತಿ ಪತ್ರವನ್ನು ಅತಿಥಿಗಳಿಂದ ಸ್ವೀಕಾರ ಮಾಡಿದರೋ ನಾಳೆ ಅದೇ ಕೈಗಳು ನಿಮ್ಮ ಕೈಗಳು ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೈಗಳಾಗಬೇಕು. ನೀವು ಸಮಾಜದಲ್ಲಿ ಮೇಲೆ ಬರಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿಕೊಳ್ಬೇಕು. ಇವತ್ತು ನೋಡಿ ಮಕ್ಕಳ ಮುಖ ನಾನು ನೋಡಿದ್ದೇನೆ, ಇಲ್ಲಿ ಬಹಳ ಚಿಕ್ಕದಾಗಿದೆ, ಬಹಳ ಮುದುಡಿ ಹೋಗಿದೆ ಮುಖಗಳು. ಯಾಕೆ ಅಂದರೆ ಓದಿ ಅಲ್ಲ, ನಿಮ್ಮಲ್ಲಿ ಸ್ವಲ್ಪ ವಿಶಾಲವಾದಂಥ ಯೋಚನೆ ಬರಬೇಕು. ಮಾನಸಿಕವಾಗಿ ನೀವು ಸದೃಢರಾಗಿರಬೇಕು, ಚಿಂತನೆಗಳು ನಿಮ್ಮಲ್ಲಿ ಹೆಚ್ಚಾಗಬೇಕು. ಆವಾಗ ಮಾತ್ರ ನೀವು ಒಳ್ಳೆಯ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಇನ್ನಷ್ಟು ಕಲಿತಾನೇ ಇರಿ ಅಂತ ಹೇಳಿದ ಅವಕಾಶಕ್ಕಾಗಿ ಹೊಂದಿರ್ತೇನೆ. ಸದಸ್ಯರಾಗಿ ಪ್ರಮಾಣ ವಚನ ದಯವಿಟ್ಟು ಪ್ರೀತಮ್ ನೋರಣ್ಣ ಬಜೀರು ಅವರು ಮುಂದೆ ಬಂದು ಸದಸ್ಯತ್ವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರ ಪರಿಚಯ ಈ ರೀತಿ ಇದೆ. ಪ್ರೀತಮ್ ನವರಮ್ಮ ಉತ್ತಮವಾಗಿ ಸಮಾಜ ಸೇವೆಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಲವು ಸಂಘಟನೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ JC ಸಂಸ್ಥೆಯ ವತಿಯಿಂದ ನಮ್ಮ ವಲಯಾಧ್ಯಕ್ಷರು ನಮ್ಮ ಟಿ ಶರ್ಟ್ ನೀಡುವ ಮೂಲಕ ಅವರಿಗೆ ಈ ಸಂಘಟನೆಗೆ ಸದಸ್ಯತ್ವವನ್ನು ಭರ್ತಿ ಮಾಡ್ತಾ ಇದ್ದೇವೆ. ನಾನು JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು JCI ಫ್ಯಾಮಿಲಿ. ನೂತನ ಸದಸ್ಯರಿಗೆ ಆತ್ಮೀಯವಾಗಿ ಸ್ವಾಗತ. ಅಧ್ಯಕ್ಷರಾದ ಶ್ರೀ ಲೋಕೇಶ್ ರೈ ಇವರಿಂದ, JC ಲೋಕೇಶ್ ರೈ ಇವರಿಂದ. ಬಹಳಷ್ಟು ಖುಷಿ ಆಗ್ತಾ ಇದೆ ನನಗೆ ಇವತ್ತು ಈ JCI ಮಂಗಲ ಗಂಗೋತ್ರಿ ಅಧ್ಯಕ್ಷರು ಮತ್ತು ತಂಡಕ್ಕೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಈ ಸಲದ JCI ವರ್ಷ ಸ್ಟಾರ್ಟ್ ಆದ ತಕ್ಷಣ JCನಲ್ಲಿ ಹಲವಾರು ಕನಸುಗಳಿದ್ದು ನಮ್ಮ ಅಧ್ಯಕ್ಷರಿಗೆ. ಬಹಳಷ್ಟು ಸಲ ಡಿಸ್ಕಸ್ ಮಾಡಿದ್ರು, ಈ ಥರ ಪ್ರೋಗ್ರಾಮ್ ಮಾಡಬೇಕು, ಈ ವರ್ಷ ನಮ್ಮ ವರ್ಷ ಅಂತ. ಈಗಾಗಲೇ ನಾನು ಅತ್ಯಂತ ಉತ್ಸಾಹದಿಂದ ಒಂದು ಓತನ್ನು ತಗೊಂಡಿದ್ದೇನೆ ಅಂತ. ಸೊ ನನಗೆ ಈ ಒಂದು ಸಂದರ್ಭದಲ್ಲಿ ನೆನೆಸುವಂಥದ್ದು, ಎಷ್ಟೋ ಸಲ ಅವರು ನನ್ನನ್ನು ಫೋನ್ ಮಾಡಿ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಇಯರ್ ಎಂಡ್ವರೆಗೆ ಹಂಚಿಕೊಂಡದನ್ನು. ಆದರೆ ಈ ಬದಲಾದ ಸಂದರ್ಭದಲ್ಲಿ ಕೋವಿಡ್ನಿಂದಾಗಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅಸಾಧ್ಯವಾಯಿತು. ಆದರೆ ನನ್ನ ಪ್ರಾಂತ್ಯ ಅಂದರೆ ರೀಜನ್ ಡಿಯಲ್ಲಿ ಸುಮಾರು 13 ಘಟಕಗಳಿದೆ. 13 ಘಟಕಗಳ ಅಧ್ಯಕ್ಷರು ಕೂಡ ನನಗೆ ಫೋನನ್ನು ಮಾಡಿದರು. ಆದರೆ ನಾನು ಎಲ್ಲರಲ್ಲಿ ಕಂಡುಕೊಂಡದ್ದು ಒಂದು ಆತ್ಮಸ್ಥೈರ್ಯ ಅಂತ ಹೇಳಿದರೆ ಫ್ರಾಂಕಿ ಕುಟ್ನವರು, ಏನಿಲ್ಲ ಸರ್ ಹಾಗೆ ಮಾಡಿಕೊಂಡು ಹೋಗುವ ಅಂತ, ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗುವಂಥ. ಸೊ ನನಗೆ ಆಗ ನೆನಪಿಗೆ ಬರುವಂಥದ್ದು ಅವರು ನೆಕ್ಸ್ಟ್ ಮಾಡಿಕೊಂಡು ಬಂದಂತಹ ಕಾರ್ಯಕ್ರಮಗಳು ಈ ಪರಿಸರದಲ್ಲಿ ಮುಖ್ಯವಾಗಿ ಕೋವಿಡ್ ರಿಲೇಟೆಡ್ ಪ್ರೋಗ್ರಾಮ್ ಆದಾಗ ಸ್ವಂತ ಕೋವಿಡ್ ವಾರಿಯರ್ಗಳಾಗಿ ಈ ಘಟಕದಿಂದ 4 ಜನ, ತ್ಯಾಗಂ ಅರೆಕಳ ಇರ್ಬೋದು, ಅಧ್ಯಕ್ಷರಿರ್ಬೋದು, ಪ್ರತಿಮಾ ಮೇಡಮ್, ಮೋಹನ್ ಇರ್ಬೋದು, ಸ್ವತಃ ಕೋವಿಡ್ ವಾರಿಯರ್ಗಳಾಗಿ ಒಂದು ಸೇವೆಯನ್ನು ಸಲ್ಲಿಸಿ ಸ್ವತಃ ಅಧ್ಯಕ್ಷರು ಸ್ವಯಂ ಕ್ವಾರಂಟೈನಿಗೆ ಒಳಗಾಗುವಂಥ ಪರಿಸ್ಥಿತಿ ಕೂಡ ಬಂತು. ಆದರೂ ತಿದ್ದು ಬಿಡದೆ ಎಷ್ಟು JCI ಇಂಡಿಯಾದಿಂದ ಆನ್ಲೈನ್ ತರಬೇತಿಗಳಾಗ್ತವೆ, ಅದರಲ್ಲಿ ಎಲ್ಲದಲ್ಲಿ ಭಾಗವಹಿಸಿ ನಮ್ಮದು ಮೊನ್ನೆ ಆನ್ಲೈನಲ್ಲಿ ನಡೆದಂತಹ ಮಧ್ಯಂತರ ಸಮ್ಮೇಳನದಲ್ಲಿ 2 ಪ್ರಶಸ್ತಿಗಳು, ಒಂದು ಔಟ್ಸ್ಟ್ಯಾಂಡಿಂಗ್ ಲೋಮ್ ರನ್ನರ್ ಮತ್ತು ಸ್ಪೆಷಲ್ ಪ್ರಾಜೆಕ್ಟ್ ರನ್ನರಿಗೆ ಭಾಗಿಯಾಗಿದ್ದಾರೆ. ಇದಕ್ಕೆ ನಾನು ಅವರಿಗೆ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ JCI ವೀಕ್ನ JCI ಸಪ್ತಾಹದ ಉದ್ಘಾಟನೆ ಆಗಿದೆ. JCI ಸಪ್ತಾಹ ಎನ್ನುವಂಥದ್ದು ನಾವು JCIಯಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳು ಅಥವಾ ನಮ್ಮ ಸೆಲ್ಫ್
ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದರೆ ಒಂದಷ್ಟು ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ತವೆ. ಇದರಲ್ಲಿ ವಿಶೇಷವಾಗಿ ಒಂದು 7 ಡೇಸಲ್ಲಿ JCI ಭಾರತಾದ್ಯಂತ ಹಮ್ಮಿಕೊಳ್ಳುವಂತಹ JCI ಸಪ್ತಾಹ ಎನ್ನುವಂಥದ್ದು ಬಹುದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 7 ದಿವಸಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜನರಿಗೆ ಉಪಯೋಗವಾಗುವಂತಹ ಪರಿಸರದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಒಂದು ಅಥವಾ ನಮಗೆ ಒಂದು ಅಭಿವೃದ್ಧಿ ಹೊಂದುವಂತಹ ಈ ಕಾರ್ಯಕ್ರಮಗಳು. ಯಾಕೆಂತ ಹೇಳಿದರೆ ಈ ಒಂದು JCIನ ನಾವೇನು ಬ್ರಿಡ್ಜ್ ದ ಗ್ಯಾಪ್ ಅಂತ ರೈಟ್ ಸೈಡಲ್ಲಿ ಬ್ಯಾನರಲ್ಲಿ ಲೋಗೋ, ರಾಷ್ಟ್ರಾಧ್ಯಕ್ಷರ ಈ ಸರದ ಲೋಗೋ ಬ್ರಿಡ್ಜ್ ದ ಗ್ಯಾಪ್ ಅಂದರೆ ನಮ್ಮ ಸಮಾಜದಲ್ಲಿ ವ್ಯಕ್ತಿಗಳಿರ್ತಾರೆ ಮತ್ತು ನಾವು ಒಂದು ಸಂಸ್ಥೆಯಾಗಿ ಜವಾಬ್ದಾರಿಯುತ ವ್ಯಕ್ತಿತ್ವ ಸಂಸ್ಥೆಯಾಗಿರುತ್ತೇವೆ, ಅದರ ನಡುವಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂಥದ್ದು. ಅದೇ ರೀತಿಯಾಗಿ ತನ್ನಿಂದ ತಾನೇ ಈ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ತಾನು ಅಭಿವೃದ್ಧಿ ಆಗುವಂಥದ್ದು. ಇದು 2 ಕಾನ್ಸೆಪ್ಟ್ಗಳ ಮೂಲಕ ಈ JCI ವೀಕಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಕೊಡುವಂಥ ಕಾರ್ಯಕ್ರಮ ಆಯಿತು. ಬಹಳಷ್ಟು ಖುಷಿ ಆಯಿತು. ಸುಮಾರು 20 ವಿದ್ಯಾರ್ಥಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದರು. ಅದೇ ರೀತಿಯಾಗಿ JC ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಪ್ರದಾನ ಆಯಿತು. ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಹೊಸದಾಗಿ ಒಂದು JCI ಆಂದೋಲನಕ್ಕೆ ಕೂಡ ಒಬ್ಬರು ಸದಸ್ಯರು ಇವತ್ತು ಈ ಒಂದು ಸಂದರ್ಭದಲ್ಲಿ ಸೇರ್ಪಡೆಗೊಂಡರು. ಅವರಿಗೂ ಕೂಡ JCIಯಲ್ಲಿ ಸಿಗತಕ್ಕಂಥ ಎಲ್ಲ ಅವಕಾಶಗಳನ್ನ ಸದುಪಯೋಗಿಸಿಕೊಂಡು ಈಗಾಗಲೇ ಎಡಪಡಿತ ಸರ್ ಕೂಡ ಹೇಳಿದರು, JCನಲ್ಲಿ ಅವರು ಕೂಡ ನಮ್ಮ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರೆ ನೀವು ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಾವು ಮತ್ತು ಸಮಾಜಕ್ಕೆ ಒಂದು ಸದೃಢ ಒಂದು ನಾಗರಿಕರಾಗಿ ಅಥವಾ ಆ್ಯಕ್ಟಿವ್ ಸಿಟಿಸನ್ ಆಗಿ ನಾವು ನಮ್ಮಿಂದ ಏನು ಸೇವೆಯನ್ನು ಕೊಡಬೇಕು ಅದನ್ನು ಸಲ್ಲಿಸಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ JCI ಮಂಗಲ ಗಂಗೋತ್ರಿಯ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ಸನ್ನು ಕಾಣಲಿ. ಅದೇ ರೀತಿಯಾಗಿ ಯುವ ಸಮುದಾಯ ಈ ಭಾಗದಲ್ಲಿ ತುಂಬ ಇದ್ದಾರೆ, ಅವರೆಲ್ಲರೂ JCIಗೆ ಆಂದೋಲನಕ್ಕೆ ಸೇರ್ಪಡೆಗೊಳ್ಳಿ ಎಂದು ಆಶಿಸುತ್ತಾ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ನಾವು ಚಿಕ್ಕ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಎಲ್ಲರೂ ಕೂಡ ನನ್ನ ಹೆಸರು ಹೇಳಿದ ಹಾಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾರೆ. प्रतिमा हेब्बार, प्रशांत नायक, अबू बकर के, विलियम जोसेफ, मोहन शिरलाल, ದಯವಿಟ್ಟು ನಮ್ಮ ಚಾತಿನಿಯನ್ನು ಸ್ವೀಕರಿಸಬೇಕಾದ ವಿದ್ಯಾರ್ಥಿಗಳ ವಿನಂತಿ, ನಿಮ್ಮ ಕೂತ್ಕೊಂಡಲ್ಲೇ ಬರ್ತಾ ಇದೆ. ಪ್ರಭಾಕರ್ ಜೋಗಿ, ಕೆ ಆನಂದ್ ಅಸೈಗೋಳಿ, ಪವಿತ್ರ ಗಣೇಶ್, ನಳಿನಿ, ವಸಂತ್ ಕೋಡಿ, ಎಲ್ಲರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಹಾಗೂ ಅಭಿನಂದನೆಗಳು.
ಬಹಳಷ್ಟು ಹೆಮ್ಮೆ ಹಾಗೂ ಇದು ನಮ್ಮ ಒಂದು JCI ಸಂಸ್ಥೆಗೆ ಒಂದು ಅತ್ಯುತ್ತಮ PR ಅಂತ ಭಾವಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾದಂಥ ಒಂದು JC ಸಪ್ತಾಹ ಕಾರ್ಯಕ್ರಮಕ್ಕೆ ನಮ್ಮ ಕುಲಪತಿಗಳನ್ನು ಕರೆಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಇದು ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ PR ಆಗಿರ್ತದೆ. ಅದಕ್ಕಾಗಿ ಪ್ರಥಮತವಾಗಿ ಘಟಕದ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಉದ್ಘಾಟಕರು ಮಾನ್ಯ ಕುಲಪತಿ ಅವರು ಮಾತಾಡುವಾಗ ಅನೇಕ ವಿಚಾರಧಾರೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದರು. ಅದರಲ್ಲಿ ನನ್ನ ಮನಸ್ಸಿಗೆ ಬಹಳಷ್ಟು ಖುಷಿಯಾದದ್ದು ಪಾಲಿಸಿ ಮತ್ತು ಇಂಪ್ಲಿಮೆಂಟೇಷನ್ ಬಗ್ಗೆ ಅವರು ಆಡಿರುವ ಮಾತುಗಳು ಖಂಡಿತವಾಗಿ ಅಕ್ಷರಶಃ ಸತ್ಯ. ನಮ್ಮ JCI ಸಂಸ್ಥೆಯಲ್ಲಿಯೂ ಕೂಡ ಈ ವರ್ಷ ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಕಮ್ಯುನಿಟಿ ಸರ್ವಿಸ್ ವಿಚಾರದಲ್ಲಿ ಪಾಲಿಸಿಗಳು ಎಲ್ಲ ಚೇಂಜ್ ಆಗಿರುವುದನ್ನು ನಾವು ಕೂಡ ನೋಡಿರ್ತೇವೆ. ಆ ಸಂದರ್ಭದಲ್ಲಿ ನನಗೆ ತಕ್ಷಣಕ್ಕೆ ಈ ದಿವಸ ಇಲ್ಲಿ ಈ ವೇದಿಕೆಯಲ್ಲಿ ನೆನಪಾಗ್ತಾ ಇರುವಂಥದ್ದು JCI ಮಂಗಳ ಗಂಗೋತ್ರಿ ಕೊಣಜೆ, JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಹಾಗೂ ಅವರ ತಂಡ. ಒಂದು ಪಾಲಿಸಿ ರಾಷ್ಟ್ರೀಯ ನಿರ್ದೇಶಕರು ಕೋವಿಡ್-19 ಸಂದರ್ಭದಲ್ಲಿ ಏನನ್ನೆಲ್ಲ ಸಮುದಾಯಕ್ಕೆ ಮಾಡಬಹುದು ಅನ್ನುವಂಥ ವಿಚಾರಧಾರೆಗಳನ್ನು ನಮಗೆ ಕಳಿಸಿಕೊಟ್ಟಾಗ ಅದನ್ನು ನಾವು ರಾಷ್ಟ್ರ ಮಟ್ಟದಿಂದ ಬಂದಿರುವ ಸರ್ಕ್ಯುಲರನ್ನು ನಮ್ಮ ವಲಯ ಮಟ್ಟದಲ್ಲಿ ಅದನ್ನು ಹಂಚಿಕೊಂಡಾಗ ಮುಂಚೂಣಿಯಲ್ಲಿ ನಿಂತು ಆ ಒಂದು ಪಾಲಿಸಿಯನ್ನು ಬಹಳಷ್ಟು ಚಂದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದವರು JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಅವರು. ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಏಕೆಂದರೆ ಸಮುದಾಯ ಸೇವೆ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಈ ವರ್ಷ ಪಡೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಈ ಘಟಕದ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪೂರ್ವಾಧ್ಯಕ್ಷರುಗಳು ಹಾಗೂ ಸದಸ್ಯರು ಅವರೊಂದಿಗೆ ನಿಂತು ನೀವು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಈ ದಿವಸ ಕುಲಪತಿಗಳನ್ನು ನೋಡುವಾಗ ನನಗೆ ನನ್ನ ಕಾಲೇಜು ಜೀವನದ ನೆನಪಾಗ್ತದೆ. ಆಗಲೇ ಹೇಳಿದಾಗೆ 2004 ಮತ್ತು 2005ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸರ್ವ ಕಾಲೇಜು ಸಮಿತಿಯ ಚುನಾವಣೆಯಲ್ಲಿ ಗೆದ್ದಾಗ ನನ್ನದೇ ಕಾಲೇಜು ಕುಂದಾಪುರದ ಬಂಡಾರ್ಕರ್ಸ್ ಕಾಲೇಜಿನಲ್ಲಿ ಇಡೀ ನಮ್ಮ ವ್ಯವಸ್ಥೆ ಆ ತಾಲೂಕಿನ ಸರಹದ್ದಲ್ಲಿ ಬರುವ ಕಾಲೇಜುಗಳ ಟೈಮಿಂಗ್ಸಿನ ವ್ಯವಸ್ಥೆ ಒಂದಾದಾಗ ನಮ್ಮ ಕಾಲೇಜಿನ ಟೈಮಿಂಗ್ಸು ವ್ಯತ್ಯಾಸವಾದಾಗ ಸಾಧಾರಣ ಅದು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವಂಥ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಬಂಡಾರ್ಕರ್ಸ್ ಕಾಲೇಜು ಕುಂದಾಪುರ 2004 ಮತ್ತು 2005ರಲ್ಲಿ. ಆವಾಗ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಕ್ಷನಾಗಿ ನನ್ನಲ್ಲಿ ಅನೇಕ ಸ್ಥಳೀಯ ವಿದ್ಯಾರ್ಥಿಗಳು ಮನವಿಯನ್ನು ನೀಡಿದಾಗ ಆ ಮನವಿಯನ್ನು ಇಟ್ಟುಕೊಂಡು ನಮಗೆ ಮಾನ್ಯ ಕುಲಪತಿಯವರು ನಮ್ಮನ್ನು ಮಾತಾಡಿಸ್ತಾರೋ ಇಲ್ವೋ ಅನ್ನುವಂಥ ಯೋಚನೆ ನಮಗೆ ಇತ್ತು. ಆದರೆ ಅಂದಿನ ಕುಲಪತಿಗಳು ನಮ್ಮನ್ನು ಬರಮಾಡಿಕೊಂಡಿರುವ ರೀತಿ ಇರ್ಬೋದು, ಅವರ ಒಂದು ಬೋರ್ಡ್ ರೂಮ್ ಚೇಂಬರಲ್ಲಿ ನಮ್ಮೊಂದಿಗೆ ನಡೆಸಿರುವ ಸಂವಾದ ಇರ್ಬೋದು, ಇದೆಲ್ಲವೂ ಇವತ್ತು ನನಗೆ ನೆನಪಿಗೆ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಆ ವಿದ್ಯಾರ್ಥಿಗಳ ಜೊತೆ ಅವರು ಇಟ್ಟುಕೊಂಡಿರುವ ಒಂದು ಸಂಬಂಧ ಇದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಮೆಲುಕು ಹಾಕ್ತಾ ನಮ್ಮ ಈಗಿನ ಕುಲಪತಿಗಳು ಮಾನ್ಯ ಎಡಪಡಿತಾಯ ಸರ್ ಅವರು ಕೂಡ ನಮ್ಮ JCಯ ಕಾರ್ಯಕ್ರಮ ಅವರಿಗೆ ಏನು ಹೊಸತೇನಲ್ಲ. ಈಗಾಗಲೇ ಲಾಕ್ಡೌನ್ ಸಿಚುವೇಷನಲ್ಲಿ ಅವರು ಆನ್ಲೈನ್ ಕಾರ್ಯಕ್ರಮದಲ್ಲಿಯೂ ಕೂಡ ಅವರೊಂದಿಗೆ ಭಾಗಿಯಾದ ನೆನಪು ನನಗಿದೆ. ಈ ಕಾರ್ಯಕ್ರಮಕ್ಕೆ
ನೀವು ಆಗಮಿಸಿದ್ದೀರಿ ಸರ್. ಸಾಕಷ್ಟು ಖುಷಿ ತಂದು ಕೊಟ್ಟಿದೆ ನಮಗೆ. ಇದು ವಲಯ 15ಕ್ಕೆ ಒಂದು ಹೆಮ್ಮೆ ತರುವ ವಿಚಾರ. ಇದಕ್ಕಾಗಿ ಘಟಕದವರಿಗೆ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯ ಕುಲಪತಿ ಅವರಿಗೆ ನಮ್ಮ ವಲಯದ ಕೈಪಿಡಿಯಾಗಿರುವ ಝೋನ್ ಡೈರೆಕ್ಟ್ರಿ ಪ್ರೇಮಲತಾ ಅದರ ಹಸ್ತಾಂತರವನ್ನು ವಲಯಾಧ್ಯಕ್ಷನ ನೆಲೆಯಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ JCI. ಘಟಕದ ವತಿಯಿಂದ ನಮ್ಮ ಸ್ಥಾಪಕಾಧ್ಯಕ್ಷರಾದ ತ್ಯಾಗಮ್ಮಯವರು ನಮ್ಮ ಮಾನ್ಯ ಕುಲಪತಿಯವರಿಗೆ ಶಾಲೋದಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. SLC ಪ್ರತಿಭಾವಂತ ಮಕ್ಕಳ ಅಭಿನಂದನಾ ಕಾರ್ಯಕ್ರಮ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಶ್ರೀಯುತ ಕಾರ್ತಿಕೇಯ ಮಧ್ಯಸ್ಥ ಇವರು ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಉತ್ತಮ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.